ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಥಾವಂ ಮೃಜ್ಯಾಶ್ರುಕಲಾ ವಿಲೋಕಯನ್ ಅತೃಪ್ತ ದೃಗ್ಗೋಚರಾಂ ಆಹ ಪೂರುಷಂ ಪದಾಸ್ಪೃಶಂತ ಕ್ಷಿತಿಮಂಸ ಉನ್ನತೆ ವಿನಸ್ತ್ಯ ಹಸ್ತಾಂ ಅಗ್ರಂ ಉರಂಗ ವಿದ್ವಿಷ. ದೇವೋತ್ತಮ ಪರಮ ಪುರುಷನು ಸರ್ಪವೈರಿಯಾದ ಗರುಡನ ಹೆಗಲ ಮೇಲೆ ತನ್ನ ಕೈಯನ್ನೂರಿ ದಿವ್ಯ ಚರಣಾರವಿಂದಗಳು ಇನ್ನೇನು ನೆಲಕ್ಕೆ ತಗಲುತ್ತವೋ ಎನ್ನುವಂತೆ ನಿಂತಿದ್ದನು. ಋತು ಮಹಾರಾಜನು ಕಣ್ಣೀರನ್ನು ಒರೆಸಿಕೊಂಡು ಭಗವಂತನ ನೋಡಲು ಪ್ರಯತ್ನಿಸಿದನು. ಆದರೆ ಎಷ್ಟು ನೋಡಿದರೂ ಅವನಿಗೆ ತೃಪ್ತಿಯಾದಂತೆ ತೋರಲಿಲ್ಲ. ಆಗ ಮಹಾರಾಜನು ಈ ರೀತಿಯಾಗಿ ಸ್ತೋತ್ರ ಮಾಡಿದನು. ಸೊ ಇದು ಚಿತ್ರ. ಇದು ನಿಮ್ಮ ಹತ್ರ ಯಾರ ಹತ್ರ ಭಾಗವತ ಪುಸ್ತಕ ಇದೆ, ಅದರ ಈ ವಾಲ್ಯೂಮ್ ಇದ್ರದ್ದು ಮುಖಪುಟದಲ್ಲೇ ಇದೆ ಅದು. ಸೊ ನೋಡ್ಬೋದು ಇದೇನು ಈ ಚಿತ್ರ. ಇದು ಈ ರೀತಿ ಭಗವಾನ್ ವಿಷ್ಣು ಕಾಣುತ್ತೆ ಅನ್ಕೊಳ್ತೀನಿ ಎಲ್ಲರಿಗೂ. ಸೊ ಇಲ್ಲಿ ತೋರಿಸ್ತಾ ಇರೋದು ಇಲ್ಲಿ ಈ ಚಿತ್ರದಲ್ಲಿ ಇಂದ್ರನು ಕೂಡ ಇದ್ದಾರೆ ಇಲ್ಲಿ. ಸೊ ಇದೆ ಎನಿವೆ ಇದು ತೋರಿಸ್ತಾ ಇರೋದು ನೋಡ್ಬೋದು ಇಲ್ಲಿ ವಿಷ್ಣುವಿನ ಪಾದಗಳು ಕಾಣ್ತಾ ಇದೆಯಾ ಎಲ್ಲರಿಗೂ? ಕಾಣ್ತದೆ. ಎಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಭಗವಾನ್ ವಿಷ್ಣು ಅವರ ಪಾದಗಳು ನೆಲದ ಮೇಲಿಲ್ಲ. ಸೊ ಯಾಕಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಉನ್ನತ ಲೋಕ, ಭಗವಂತನೇ ಅಲ್ಲ, ಈ ಉನ್ನತ ಲೋಕ ನಿವಾಸಿಗಳು ಅವರು. ಹಾಗೆ ಅವರು ಭೂಮಿಯ ಮೇಲೆ ಹೆಜ್ಜೆ ಇಡೋ ಇದಿಲ್ಲ. ಅವ್ರ ದೇಹದ ಒಂದು ಶಕ್ತಿ, ಅವರು ಭಾರವಿಲ್ಲದೆ ತೇಲುವ ರೀತಿ ಅವ್ರಿಗೆ ಇದಿದೆ, ಶಕ್ತಿ ಇದೆ. ಸೊ ಹಾಗೆ ಅವರು ಪ್ರಯಾಣ ಮಾಡಕ್ಕೆ ನಮಗೆ ಪಾದಗಳು ಬೇಕು. ಪಾದಗಳಿಲ್ಲ ಅಂದ್ರೆ ನಮ್ಗೆ ಸ್ಪರ್ಶ ಆಗಿಲ್ಲ ಅಂದ್ರೆ ಒಂದು ಗಟ್ಟಿಯಾದ ಇದು ನಾವು ನಡಿಲಿಕ್ಕೆ ಆಗೋದಿಲ್ಲ. ನಮ್ಗೆ ಬೇಕು, ನೆಲ ಬೇಕು ನಮ್ಗೆ. ಸೊ ನಾವು ಏನ್ ಹೇಳೋದು, ಭೂಮಿಯ ಜೀವಿಗಳು ನಾವು, ನಮ್ಮ ರೀತಿ ಎಷ್ಟೋ ಪ್ರಾಣಿಗಳು ಕೂಡ ಇದೆ. ಅದಿಲ್ಲದೆ ನಡಿಲಿಕ್ಕೋ ಓಡ್ಲಿಕ್ಕೋ ಆಗೋದಿಲ್ಲ. ನಮ್ಗೆ ಪಾದಗಳು ಸ್ಪರ್ಶ ಆಗ್ಬೇಕು ಇದಕ್ಕೆ, ಗಟ್ಟಿಯಾದ ಒಂದು ಇದಕ್ಕೆ. ಆದ್ರೆ ಹೇಳ್ತಾ ಇರೋದು ಭಗವಾನ್ ವಿಷ್ಣುಗೆ ಅಷ್ಟೇ ಅಲ್ಲ, ಮೇಲಿರುವ ಉನ್ನತ ಲೋಕದ ಜೀವಿಗಳು, ದೇವತೆಗಳು, ಅವರು ಕೂಡ ಚಲಿಸೋದು ಅವ್ರಿಗೆ ಈ ರೀತಿಯ ಗಟ್ಟಿ ಭೂಮಿಯ ಒಂದು ಅಗತ್ಯ ಇಲ್ಲ. ಇಲ್ಲಿ ಭಗವಾನ್ ಹಾಗೆ ಇಲ್ಲಿ ತೋರಿಸ್ತಾ ಇರೋದು ಅವ್ನ ಪಾದಗಳು ಮೇಲೆ ಇದಾಗಿದೆ. ಆಮೇಲೆ ಕೈಗಳಲ್ಲಿ ನೋಡ್ಬೋದು ನೀವು ಇಲ್ಲಿ ಭಗವಂತ 4 ಕೈಗಳು. ವಿಷ್ಣು ಕೃಷ್ಣ ರೂಪದಲ್ಲಿ ಭಗವಂತನ 2 ಕೈಗಳನ್ನ ಇರುತ್ತೆ. ನಾರಾಯಣ ರೂಪದಲ್ಲಿ 4 ಕೈಗಳಿರುತ್ತೆ ಭಗವಂತನದು. ಸೊ ಇಲ್ಲಿ ನೋಡಿ, ಒಂದು ಕೈಯಲ್ಲಿ ಅವನ ತಾವರೆ ಹೂ ಇದೆ, ಇನ್ನೊಂದು ಕೈಯಲ್ಲಿ ಭಗವಂತನು ಸುದರ್ಶನ ಚಕ್ರವನ್ನು, ಇನ್ನೊಂದು ಕೈ ಇಲ್ಲಿ ಶಂಖ ಕಾಣುತ್ತೆ, ನೀವು ಹಿಂದೆ ಕಾಣ್ಬೋದು ಇನ್ನೊಂದು ಕೈ. 3ನೇ ಕೈ ಇಲ್ಲಿ ಮೇಲೆ ಇಂದ್ರನ ಮೇಲೆ, ಗರುಡ ಅವರ ಹೆಗಲ ಮೇಲೆ ಭಗವಂತನು. ಸೊ ಇಲ್ಲಿ ಹೇಳ್ತಾ ಇರೋದು ಆ ರೀತಿ ಇನ್ನ ಹೇಗೆ ಅಂದ್ರೆ ಭಗವಂತನದ ಮೇಲೆ ಸಪೋರ್ಟ್ ತಗೊಳ್ತಾ ಇದ್ದಾನೆ ಅಂತ. ಯಾಕಂದ್ರೆ ಭಗವಂತನು ಇದ್ರ ಮೇಲೆ, ಭೂಮಿ ಮೇಲೆ ಪಾದಗಳಿಟ್ಟು ಅಭ್ಯಾಸ ಇಲ್ಲದ ಹಾಗೆ. ಸೊ ಹಾಗಿಲ್ದೆ ಹಾಗೆ ಏನಾದ್ರು ಬ್ಯಾಲೆನ್ಸ್ ತಪ್ಪು ಹೋಗ್ಬಿಟ್ಟು ಹಾಗೆ ಬಿದ್ದು ಹೋಗ್ಬಿಟ್ರೆ, ಆ ರೀತಿ ಈಗ ಇದು ಗರುಡನ ಮೇಲೆ ಸಪೋರ್ಟ್, ಬ್ಯಾಲೆನ್ಸ್, ಅದರ ಕೈ ಸಪೋರ್ಟ್ ಇಟ್ಕೊಂಡಂಗೆ. ಭಗವಂತನಿಗೆ ಇದು ಯಾವುದೋ ಅಗತ್ಯ ಇಲ್ಲ. ಭಗವಂತನ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಇರ್ಬೋದು. ಆದರೆ ಭಗವಂತನ ಈ ಒಂದು ದಿವ್ಯ ನಡೆ, ದಿವ್ಯ ಚಟುವಟಿಕೆ, ದಿವ್ಯ ಲೀಲೆಗಳು ಇದೆಲ್ಲ. ಸೊ ಒಂದು ಪಾಯಿಂಟ್ ಇಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸ್ತಾ ಇರೋದು, ಹೀಗೆ ಉನ್ನತ ಲೋಕಗಳಲ್ಲಿ ಅವರ ಜೀವಿಗಳು, ಅವರು ಬಹುಶಃ ಅವ್ರಿಗೆ ಬಹಳ ಸಿದ್ಧಿಗಳು ಕೂಡ ಇರುತ್ತೆ ಅನ್ಕೊಳ್ತೇನೆ. ಉನ್ನತ ಲೋಕಗಳು, ಬಹಳ ಉನ್ನತ ಲೋಕಗಳು, ತಪೋಲೋಕ ಅಲ್ಲೆಲ್ಲ ಲಘಿಮ ಅದೆಲ್ಲ ಸಿದ್ಧಿ ಕೂಡ ಇರುತ್ತೆ. ಇಲ್ಲ ಅಂದ್ರೂ ದೇವತೆಗಳಿಗೂ ಕೂಡ, ಅವರು ಕೂಡ ಬಹಳ ಈ ತರ ಶಕ್ತಿಗಳು, ಭಾರವಿಲ್ಲದೆ ಅವರ ದೇಹ. ಸೊ ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ರೀತಿಯಲ್ಲಿ ಭಗವಾನ್ ವಿಷ್ಣು ಇಲ್ಲಿ ಕ್ಷೀರೋದಕ್ಷಾಯಿ ವಿಷ್ಣು ಸಾಮಾನ್ಯವಾಗಿ ಅವತರಿಸುವಂಥದ್ದು, ಇಲ್ಲಿ ಭೌತಿಕ ಜಗತ್ತಿನ ಕಾರ್ಯನಿರ್ವಹಣೆ ಮಾಡುವವರು.
ಸೊ ಅವರು ಬಂದು ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೊ ಹಾಗೆ ಅವರು ಕೂಡ ಉನ್ನತ ಲೋಕದಲ್ಲಿ ಒಂದಲ್ಲಿ ಆ ಕ್ಷೀರಸಾಗರ ಕ್ಷೀರ ಸಮುದ್ರ ಇರುವ ಶ್ವೇತ ದ್ವೀಪದಲ್ಲಿ ಅಲ್ಲಿದ್ದಾರೆ. ಸೊ ಹಾಗೆ ಅವರು ಒಂದು ದೇವತೆಗಳಾಗಿ ಒಂದು ಆ ರೀತಿಯಲ್ಲಿ ಭಗವಂತನು ಇಲ್ಲಿ ಬಂದು ಆ ರೀತಿಯ ಚಟುವಟಿಕೆ ಮಾಡ್ತಾ ಇದ್ದಾನೆ ಅಂತ ಒಂದು ರೀತಿ ಇಲ್ಲಿ ಕಾಮೆಂಟ್. ಸೊ ಸೊ ಇದು ಹೀಗೆ ಓಕೆ. ಆಕ್ಚುಲಿ ನಮ್ಮ ಇದರಲ್ಲೂ ಕೂಡ ಇದೆ ಜೀವಿಗಳು. ನಮ್ಮ ಭೂಲೋಕದಲ್ಲೂ ಈ ಭೂಮಿಗೆ ಸ್ಪರ್ಶಿಸದೆ ಅಂತಲ್ಲ, ಒಂದೊಂದು ಏನೋ ಹಕ್ಕಿಗಳು ಹೇಳ್ತಾರೆ, ಎಲ್ಲಿಂದ ಉತ್ತರ ಭೂಮಿಯ ಉತ್ತರ ಭಾಗ ಆರ್ಕ್ಟಿಕ್ ಪೋಲ್ ಅಂತ ಹೇಳ್ತಾರೆ. ಆರ್ಕ್ಟಿಕ್ ಅಲ್ಲಿಂದ ಅಂಟಾರ್ಟಿಕಾ ಎಷ್ಟು ದೂರ ಇದೆ, ರಷ್ಯಾ ಮೇಲೆ, ಇನ್ನೊಂದು ಈಚೆ ಸೌತ್, ಫುಲ್ ಸೌತ್ ಆ ಕಡೆ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ, ಸೌತ್ ಅಮೆರಿಕ ಎಲ್ಲ ಕೆಳಗೆ. ಸೊ ಒಂದೊಂದು ಹಕ್ಕಿಗಳಿವೆ, ಅಲ್ಲಿಂದ ಅಲ್ಲಿ ಹೋಗುತ್ತಂತೆ, ವಲಸೆ ಹೋಗುತ್ತಂತೆ, ಮೈಗ್ರೇಷನ್. ಸೊ ಅಲ್ಲಿ ಒಂದೊಂದು ಕಡೆ ಎಷ್ಟೋ ಕಿಲೋಮೀಟರ್, ಎಷ್ಟೋ ಮೈಲಿಗಳು ಹೋಗುವಾಗ ಇದೇ ಇಲ್ಲ, ಭೂಮಿಯೇ ಇಲ್ಲ. ಸೊ ಸತತವಾಗಿ ಅವರು ಹಾರ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಎಲ್ಲ ಇದೆ, ಈ ರೀತಿ ಇದೆ. ಸೊ ನಮಗೆ ಅಸಾಧ್ಯ ಇದು, ನಮಗೆ ಅಸಾಧ್ಯ ಇಲ್ಲ ಅಂದ್ರೆ ಬೇರೆ ಜೀವಿಗಳಿಗೆ ಸಾಧ್ಯವೇನೋ ಅಂತ ಅಂತಾರಲ್ಲ, ಈ ಭೂಲೋಕದಲ್ಲೇ ಈ ರೀತಿ ನೋಡ್ತೇವೆ. ಆ ರೀತಿ ಎಲ್ಲಿಂದ ಎಲ್ಲಿಗೆ ಅವರು ಅವರೇನು, ನಾವು ಹೋಗ್ಬೇಕಂದ್ರೆ ನಾವೇನಾದ್ರು ಮಧ್ಯದಲ್ಲಿ ಇನ್ನೇನಾದ್ರು ನಾವೇನೇನೋ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೇವೆ ನಾವು. ಸೊ ನಮ್ಮ ವಿಮಾನಗಳಿವೆ, ಇನ್ನೊಂದಿವೆ, ಎಲ್ಲ ಪೆಟ್ರೋಲ್ ಬೇಕು, ಇದು ಬೇಕು, ಮತ್ತೆ ಪೆಟ್ರೋಲ್ ಮಧ್ಯದಲ್ಲೆಲ್ಲಾದ್ರೂ ನಾವು ಹಾಕಿಸ್ಕೊಳ್ಬೇಕು, ಏನೋ ಇರ್ಬೋದು ನಮ್ದು ವ್ಯವಸ್ಥೆ. ಹೇಳ್ತಾರೆ ಈ ಹಕ್ಕಿಗಳು ಹೋಗೋದು ಅಷ್ಟು ಸಾವಿರಾರು ಕಿಲೋಮೀಟರ್ ಸತತವಾಗಿ, ಎಷ್ಟು ದಿವಸಗಳು ಅದು ಪ್ರಯಾಣ ಮಾಡೋದು, ಅದು ಏನು ಎಲ್ಲೂ ಕೆಳಗೆ ಸ್ಪರ್ಶಿಸದೆ, ಭೂಮಿ ನೆಲಕ್ಕೆ ಸ್ಪರ್ಶಿಸದೆ, ಎಲ್ಲೂ ಆಹಾರ ಆ ರೀತಿ ಇಲ್ಲ, ಹೋಗ್ತವೆ. ಈ ರೀತಿ ಎಲ್ಲ ಇದೆ. ಸೊ ಭಗವಂತನು ಎಲ್ಲ ವೈವಿಧ್ಯತೆಯಿಂದ ಸೃಷ್ಟಿ ಮಾಡಿದ್ದಾನೆ ಈ ಜಗತ್ತು. ಈ ಜಗತ್ತು ಬಹಳ ಬಹಳ ವೈವಿಧ್ಯತೆಯಿಂದ ಮತ್ತೆ ಬಹಳ ಬಹಳ ಅವನ ಬುದ್ಧಿವಂತಿಕೆಯಿಂದ ಆ ಜೀವಿಗಳು ತಯಾರಾಗುತ್ತವಂತೆ. ಅಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅದರ ದೇಹದ ಭಾಗಗಳು ಕೂಡ ಎಲ್ಲ ಆ ರೀತಿಯ ಬದಲಾವಣೆ ಆಗುತ್ತಂತೆ, ಒಳಗೆ ಬದಲಾವಣೆ ಆಗುತ್ತಂತೆ. ಅದರಿರುವ ಒಂದೊಂದು ಯಾವ್ದು ಬೇಕು ಅದಕ್ಕೆ ದೇಹದ ಭಾಗಗಳು, ದೇಹದ ಏನ್ ಹೇಳ್ತೇವೆ, ಆರ್ಗನ್ಸ್ ಏನ್ ಹೇಳ್ತೇವೆ ಕನ್ನಡದಲ್ಲಿ, ಏನೇನೋ ನಮ್ಗೆ ಲಿವರ್ ಇದೆ, ಲಂಗ್ಸ್ ಇದೆ, ಅವಯವಗಳು, ಬೇರೆ ಬೇರೆ ಅವಯವಗಳು ದೇಹದಲ್ಲಿ. ಸೊ ಅದಕ್ಕೆ ಯಾವುದು ಸೂಕ್ತವಾಗಿದೆ ಅದು ಮಾತ್ರ ಅದು ಇರುತ್ತಂತೆ, ಬಾಕಿ ಎಲ್ಲ ತುಂಬಾ ಕ್ಷೀಣಿ ಹೋಗುತ್ತಂತೆ. ಅದರ ಇದು ಜೀರ್ಣ ಮಾಡೋ ಒಂದು ಇದು ಕೂಡ, ಕೊರಳುಗಳು ಅದೆಲ್ಲ ಕೂಡ ಬಹಳ ಕ್ಷೀಣಿ ಹೋಗುತ್ತಂತೆ, ಸುಮ್ಮನೆ ಅದಿದೆ ಅಂತ ಅಷ್ಟೇ. ಸೊ ಆ ರೀತಿಯಾಗಿ ಬದಲಾವಣೆಯಾಗಿ ಆ ದೇಹದಲ್ಲಿ ಮತ್ತೆ ಸಂಪೂರ್ಣ ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ಶಕ್ತಿ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ, ಆ ತರ ದೇಹದ ಬಲ ಎಲ್ಲಿ ಬೇಕು, ಅದಕ್ಕೆ ಮಾಂಸದಲ್ಲಿ ಬೇಕೋ ಇಲ್ಲ ಅಂದ್ರೆ ಇನ್ಯಾವುದಾದ್ರು ರೆಕ್ಕೆಗಳಲ್ಲಿ ಬೇಕೋ ಅಷ್ಟು ಮಾತ್ರ ಉಳಿದಾಗಿ ಅದು ಹೋಗುತ್ತೆ ಮತ್ತೆ. ಸೊ ಈ ರೀತಿ ಭಗವಂತನು ಪ್ರಕೃತಿಯಲ್ಲಿ ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಶಕ್ತಿಯಿಂದ ಈ ತರ ಎಲ್ಲ ಸ್ಥಾಪನೆ ಮಾಡಿದ. ಸೊ ಭೌತಿಕ ನಮ್ಮ ಭೂಲೋಕದಲ್ಲಿ ಈ ರೀತಿ ನಾವು ಏನೇನೋ ಒಂದು ಇದು ನೋಡ್ತೇವೆ. ಸೊ ಇನ್ನ ಉನ್ನತ ಲೋಕದಲ್ಲಿ ಅದರ ನಮಗೆ ಗೋಚರವಾಗುತ್ತೆ ನಮ್ಗೆ. ಸೊ ಇಲ್ಲಿ ಶಾಸ್ತ್ರದಿಂದ ತಿಳ್ಕೊಳ್ಬೇಕಷ್ಟೇ, ಇಲ್ಲಿ ಶಾಸ್ತ್ರದಿಂದ ತಿಳ್ಕೊಳ್ಳೋದು, ಅಲ್ಲಿ ಜೀವಿಗಳು ಬಹಳ ಉನ್ನತ ಜೀವಿಗಳು. ಸೊ ಈ ರೀತಿ ಅವರು ಏನು ಭಾರವಿಲ್ಲದೆ ಅವರ ದೇಹ, ಅವರ ಪ್ರಯಾಣ. ಸೊ ಹಾಗೆ ಅವರು ಇಲ್ಲಿ ಬಂದಾಗ್ಲೂ ಕೂಡ ಅವರು ಇಲ್ಲಿ ಭೂಮಿ ಮೇಲೆ ಸ್ಪರ್ಶ ಮಾಡೋ ಅಗತ್ಯ ಇಲ್ಲ, ಅವರು ತೇಲ್ಕೊಂಡೇ ಅವ್ರು ಇರ್ತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದೀವಿ. ಮತ್ತೆ ಇಲ್ಲಾದ್ಮೇಲೆ ಹೇಳ್ತಾ ಇರೋದು, ಭಗವಂತನು ಮತ್ತೆ ಪಾದಸ್ಪರ್ಶ ಮಾಡಲ್ಲ. ಯಾಕಂದ್ರೆ ಭಗವಂತನೀಗ ಪೃಥು ಮಹಾರಾಜರು ಇಲ್ಲಿ ನಿಂತಿದ್ದಾರೆ, ಇಲ್ಲಿ ಭೂಮಿಯ ಮೇಲೆ ಅವರು ಕಾಲೇ ಇಟ್ಕೊಂಡಿದ್ದಾರೆ. ಹಾಗೆ ಭಗವಂತನು ಹೋಗ್ಬೇಕು ಅಂತ ಆಯ್ತು, ಅವರ ಕೆಲಸ ಆಯ್ತು, ಬಂದದ್ದೊಂದು ರೀತಿ ಅವ್ರ ಚಟುವಟಿಕೆ, ಆದ್ರೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅವ್ರಿಗೆ. ಯಾಕಂದ್ರೆ ಪೃಥು ಮಹಾರಾಜರು ಅಷ್ಟು ಉನ್ನತ ಭಕ್ತರು, ಅಷ್ಟು ಉತ್ತಮ ಭಕ್ತರು. ಸೊ ಅವರ ಶೀಲ, ಅವರ ಗುಣಗಳು, ಅವರ ನಡವಳಿಕೆ, ಅದರಿಂದ ಅವ್ರ ಮನಸ್ಸೋತು, ಅವ್ರ ಭಕ್ತಿ ಭಾವದಿಂದ ಮನಸ್ಸೋತು ಭಗವಂತನು ಅಲ್ಲಿಂದ ಹೋಗ್ತಾರೆ. ಸೊ ಭಗವಂತನಾಗ ಅವರ ಪಾದಗಳು ಮೊದಲು ಬಂದಾಗ ಅವರು ತೇಲ್ತಾ ಇದ್ರು, ಈಗ ತೇಲ್ತಾ ಅವರು ಪಾದಸ್ಪರ್ಶ ಮಾಡಿದ್ರು. ಸೊ ಪಾದಸ್ಪರ್ಶ ಮಾಡಿ ಭಗವಂತನು ಈ ರೀತಿಯ ಒಂದು ಅಲೌಕಿಕ ಚಟುವಟಿಕೆ ತೋರಿಸ್ತಾ ಇರೋದು. ಅವನಿಗೆ ಈ ತರ ನಡೆಯೋ ಒಂದು ಇದಿಲ್ಲ, ಭೂಮಿಯೆಲ್ಲ ಸ್ಪರ್ಶ ಮಾಡಿ ನಾವು ಅದನ್ನ ನಿಂತ್ಕೊಳ್ತೀವಿ, ಆರಾಮಾಗಿ ನಿಂತ್ಕೊಳ್ತೇವೆ ನಾವು. ಅದರ ನಿಂತ್ಕೊಳ್ಳೋಕೆ ಭಗವಂತ ನಿಂತ್ಕೊಳ್ತಾ ಇಲ್ಲ ಆರಾಮಾಗ. ಹಾಗೆ ನಿಂತ್ಕೊಳ್ಳೋಕೆ ಭಗವಂತನು
ಉನ್ನತ ಲೋಕದಿಂದ ಬಂದಿರೋದ್ರಿಂದ ಅಲ್ಲಿಯ ಜೀವಿಗಳ ರೀತಿಯ ಭಗವಂತನ ತೋರಿಸ್ತಾ ಇರೋದು. ನನಗೆ ಸಪೋರ್ಟ್ ಬೇಕು, ನನಗೇನೋ ಎಲ್ಲೋ ಇಲ್ಲಿ ಇಟ್ಕೊಳ್ಬೇಕು, ಅವ್ರನ್ನ ಇಟ್ಕೊಳ್ಬೇಕು. ಹಾಗೆ ಪಕ್ಕನೆ ಗರುಡ ಇದ್ದಾರೆ. ಸೊ ಗರುಡನ ಮೇಲೆ ಭಗವಂತನು ಕಾಲು ಇದು ಕೈ ಹಾಕಿ ಅವರ ಮೇಲೆ ಸಪೋರ್ಟ್ ಇದ್ದಾಗೆ ಪಾದಗಳ ಇದ್ರ ಮೇಲೆ ಇಟ್ಟಿದ್ದಾರೆ. ಸೊ ಆ ರೀತಿ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿರ್ತಾರೆ. ಸೊ ಭಗವಂತನ ಎಲ್ಲ ಈ ರೀತಿ ಆ ತನ್ನ ಇಲ್ಲಿ ಹೇಳ್ತಾರೆ, ಇದು ಪೃಥು ಮಹಾರಾಜರ ಮೇಲಿರುವ ಅಪಾರ ಪ್ರೀತಿಯಿಂದ ಭಗವಂತನ ನಡವಳಿಕೆ. ಅವನು ಹೋಗಿಲ್ಲ, ಇನ್ನ ನಿಂತಿದ್ದಾರೆ, ಇನ್ನ ಪೃಥು ಮಹಾರಾಜನ ನೋಡ್ತಾ ಇದ್ದಾರೆ, ಪೃಥು ಮಹಾರಾಜನಿಗೆ ಉಪದೇಶಿಸಿದರು. ಸೊ ಪೃಥು ಮಹಾರಾಜನಿಗೆ ಅಷ್ಟು ಆನಂದದಲ್ಲಿ ಅಷ್ಟ ವಿಕಾರ, ದೇಹದ ಅಷ್ಟ ವಿಕಾರಗಳಾಯ್ತು. ನಾವು ಕೇಳಿದ್ದೆ ನಾವು ಈಗ ಕೆಲವು ಶ್ಲೋಕಗಳಿಂದೇನು ಕೂಡ ಅವ್ರ ಕಣ್ಣಲ್ಲಿ ಎಷ್ಟು ನೀರು ಬಂತು ಅಂದ್ರೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಈಗ ಭಗವಂತನ್. ಇದರಿಂದ ಸಂಪೂರ್ಣ ಕಣ್ಣುಗಳಿಂದಲೇ ನಾವು ನೋಡ್ಬೇಕಾಗಿರೋದು ನಾವೀಗ. ಸೊ ಕಣ್ಣುಗಳಲ್ಲಿ ನೀರು ಬಂದ್ಬಿಟ್ರೆ ಏನ್ ನೋಡಕ್ಕಾಗುತ್ತೆ? ಸೊ ಈಗ ನೋಡಕ್ಕಾಗ್ತಾ ಇಲ್ಲ ಅವ್ರಿಗೆ ಕಂಠ ಬರ್ತಾ ಇಲ್ಲ, ಸ್ವರ ಬರ್ತಾ ಇಲ್ಲ ಅವ್ರಿಗೆ ಏನ್ ಹೇಳೋದು ಅವ್ರಿಗೆ. ಆದರೂ ಈಗ ಹೇಳ್ತಾರೆ ಅವರು ಮತ್ತೆ ಭಗವಂತನಿಗೆ ಈಗ ಪ್ರಾರ್ಥನೆ, ದಿವ್ಯ ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾರೆ. ಈಗ ಸ್ತುತಿಯನ್ನು ಅರ್ಪಿಸುತ್ತಾರೆ. ಪ್ರಾರ್ಥನೆ, ಅವರ ಪ್ರಾರ್ಥನೆಗಳಿದೆ ಈಗ ಇದು 23 ಶ್ಲೋಕದಿಂದ ಈ ಅಧ್ಯಾಯ ಆಲ್ಮೋಸ್ಟ್ ಇನ್ನ ಒಂದು 10 ಶ್ಲೋಕ 9 ಶ್ಲೋಕ ಅವರ ಪ್ರಾರ್ಥನೆ ಇದೆ. ಯಾಕಂದ್ರೆ ಭಗವಂತನ ಅವ್ರು ಹೇಳಿದ್ರು, ಏನ್ ಬೇಕು ನಿನಗೆ ಆಶೀರ್ವಾದ, ಸೊ ನಾನು ಕೊಡ್ತೇನೆ ನಿನಗೆ, ನೀನು ಯಾಚಿಸು ನನ್ನಿಂದ, ಕೇಳು ನನಗೆ. ಸೊ ಅಂತ ಕೇಳಿದ್ದಾರೆ. ಸೊ ಈಗ ಪೃಥು ಮಹಾರಾಜರು ಅದರ ಉತ್ತರವಾಗಿ ಏನ್ ಬೇಕು ನನಗೆ ಅಂತ ಇವಾಗ ಕೇಳ್ತಾರೆ. ಈಗ ಮುಂದೆ ಇವಾಗ ಶ್ರುತ ಭಕ್ತರು ಏನು ಕೇಳೋದಿಲ್ಲ. ಈಗ ನಮಗ್ ಬಂದು ಭಗವಂತ ಯಾರ ಕೇಳಿದ್ರೆ ನಮ್ಮ ಪಟ್ಟಿ ಇರುತ್ತೆ, ಫುಲ್ ಲಿಸ್ಟ್ ಇರುತ್ತೆ, ನಮ್ದು ಇದು ಬೇಕು, ಅದು ಬೇಕು, ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, 1001 101 ಇರುತ್ತೆ ನಮ್ದು. ಸೊ ಪೃಥು ಮಹಾರಾಜರು ಇದೆಲ್ಲ ಕೇಳೋದಿಲ್ಲ. ಅವ್ರು ಈ ರೀತಿ ಕೇಳೋದಿಲ್ಲ. ಅವರು ಭಗವಂತನಿಗೆ ತನ್ನ ಭಕ್ತಿ, ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗೋ ಒಂದು ಇನ್ನ ಭಾಗ್ಯವನ್ನು ಹೆಚ್ಚಾಗಿ ಭಗವಂತನ ಕೊಡ್ಲಿ ಅಂತ ಅದನ್ನೇ ಅವರು ಕೇಳ್ತಾರೆ. ಸೊ ಅದನ್ನ ನೋಡ್ತೇವೆ ನಾವು ಮುಂದೆ. ಈಗ ಪ್ರಭುಜಿ ಎತ್ತುವವರು ಯಾರು ಪ್ರಭುಜಿ? ಕೈ ಹಿಡಿದು ಯಾರು ನಮ್ಮ ಅತ್ತಾಜಿ ಕೈ ಹಿಡಿದದ್ದು? ಇಲ್ಲಿ ಎತ್ತುತ್ತಾ ಇದ್ದಾರಲ್ಲ, ಯಾರು ಅವರು ಕಾಲು ಹಿಡಿದಾಗ? ಅಲ್ಲ, ಇದು ಇವರು ಇಂದ್ರ ನೋಡಿ, ಇಲ್ಲಿ ಅವರ ದೇಹದ ಮೇಲೆ ಫುಲ್ಲು ಕಣ್ಣುಗಳಿದೆ. ಅವ್ರಿಗೆ ಸಹಸ್ರ ಚಕ್ಷು ಅಂತ ಹೇಳ್ತಾರಲ್ಲ ಅವ್ರಿಗೆ. ಸೊ ಅವರು ಇಂದ್ರ. ಸೊ ಮತ್ತೆ ಇವರು ಕಾಲಕ್ಕೆ ಬಿದ್ದಿರಲ್ಲ ಅವರು. ಈಗ ಅವ್ರಿಗೆ ಇದಾಯ್ತು, ನಾಚಿಕೆ ಆಯ್ತು, ಅಯ್ಯೋ ನನ್ನಿಂದ ಇಷ್ಟು ದೊಡ್ಡ ಅಪರಾಧ ಆಯ್ತು, ಪೃಥು ಮಹಾರಾಜರ ಇಂಥ ದೊಡ್ಡ ವ್ಯಕ್ತಿ, ನಾನು ಏನ್ ಮಾಡ್ಬಿಟ್ಟೆ ನಾನು. ಸೊ ಅಂತ ಅವ್ರಿಗೆ ಅವರ ತಪ್ಪೆ ಇದಾಯ್ತು, ಅರಿವಾಯ್ತು. ಸೊ ಅದಾದ್ಮೇಲೆ ಅವ್ರ ಕ್ಷಮೆ ಕೇಳಕ್ಕೆ ಅವ್ರ ಪಾದಗಳಿಗೆ ಬೀಳ್ತಾ ಇದ್ದಾರೆ. ಆದ್ರೆ ಇವ್ರ ಪಾದಗಳು ಬೀಳೋ ಮುಂಚೆನೆ ಇವರು ಅವ್ರನ್ನ ಬೇಡ ಇಲ್ಲ ಅಂತ ಪೃಥು ಮಹಾರಾಜರು ಅವ್ರನ್ನ ಎತ್ತಾ ಇದ್ದಾರೆ. ಸರಿ ಪೃಥು ಮಹಾರಾಜರು. ಸೊ ಎಲ್ಲ ನೋಡಿ, ಶಿವ ಇದ್ದಾರೆ, ಬ್ರಹ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ, ಎಲ್ಲ ದೇವತೆಗಳು ಬಂದಿದ್ದಾರೆ. ಯಾಕಂದ್ರೆ ಭಗವಾನ್ ವಿಷ್ಣು ಬಂದ್ರೆ ಎಲ್ಲರೂ ಬರ್ತಾರೆ. ಇವಾಗ ಎಲ್ಲಾದ್ರೂ ನಾವು ಯಾರ ದೊಡ್ಡ ವ್ಯಕ್ತಿ, ನೀವು ಫಂಕ್ಷನ್ ಮಾಡಿದ್ರೆ ನೀವು ದೊಡ್ಡ ವ್ಯಕ್ತಿ ಕರೆದ್ಬಿಡಿ, ಮೋದಿ ಪ್ರೈಮ್ ಮಿನಿಸ್ಟರ್ ಕರೆದ್ಬಿಟ್ರೆ ನೀವು ಎಲ್ಲರೂ ಬರ್ತಾರೆ ನಿಮಗೆ. ಇಲ್ಲಾಂದ್ರೆ ನಾವು ಹೋಗಿ ನಮ್ಮ MLA ಅವ್ರಿಗೆ ಬನ್ನಿ ಸರ್ ನಮ್ಮ ಫಂಕ್ಷನ್ ಇದೆ, MP ಬನ್ನಿ ಸರ್, ಇವ್ರಿಗೆ ನೀವು 10 ಬಾರಿ ಕರಿಬೇಕು, ಇನ್ನೊಂದು ಮಾಡ್ಬೇಕು, ಆದ್ರೂ ಬರ್ತಾರೋ ಇಲ್ವೋ ಅವರು. ಯಾಕಂದ್ರೆ ಹೀಗೆ ಹಾಗೆ. ಆದ್ರೆ ನೀವು ದೊಡ್ಡ ಇವ್ರನ್ನ ಕರೆದ್ಬಿಡಿ, ಇವರೆಲ್ಲ ಆಟೋಮೆಟಿಕ್ ಲೈನ್ ಅಪ್ ಆಗ್ತಾರೆ. ಎಲ್ಲರೂ ಬರ್ತಾರೆ ಅವರಿಂದ. ಇವರು ಎಲ್ಲರೂ ಕೂಡ ಒಬ್ಬೊಬ್ರು ಕೂಡ ಇವರೇ ಬಂದು ಯಾವಾಗ, ಎಷ್ಟು ನಿಮ್ಮ ಫಂಕ್ಷನ್ ಯಾವುದು, ಏನು ಅಲ್ಲಿ ಏನು ಇದು ಎಲ್ಲ ಡೀಟೇಲ್ಸ್ ಎಲ್ಲ ಅವರೆಲ್ಲ ಬಂದು ಮೊದಲೇ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ಅವರೆಲ್ಲ. ಸೊ ಹೀಗೆ ಹೇಳೋದು, ಭಗವಾನ್ ವಿಷ್ಣು ಅವನ ನಾವು ಶುದ್ಧ ಭಕ್ತರಾಗ್ಬಿಟ್ರೆ, ಕೃಷ್ಣ ಶುದ್ಧ ಭಕ್ತರಾಗ್ಬಿಟ್ರೆ, ಹಾಗೆ ಎಲ್ಲ ದೇವತೆಗಳು ಸಹ ನಮ್ಮನ್ನು ಆಶೀರ್ವದಿಸ್ತಾರೆ, ಅವರು ಅನುಗ್ರಹಿಸ್ತಾರೆ. ಅವರ ಬೆಂಬಲ ಕೂಡ ನಮ್ಗೆ ಸಿಗುತ್ತೆ, ಅವರ ಕೃಪೆ ಕೂಡ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಈಗ ಎಲ್ಲ ಬಂದ್ಬಿಟ್ಟಿದ್ದಾರೆ, ಎಲ್ಲ ಶಿವ, ಬ್ರಹ್ಮ, ಗಣೇಶ. ಚತುರ್ಕುಮಾರ್ ಅವರು ಇದ್ದಾರೆ ಪ್ರಭುಜಿ, ಅವರು ಕಾಣ್ತಾ ಇದ್ದಾರೆ ಇಲ್ಲಿ, ಜೀವರು ಕೂಡ. ಹೌದು, ಚತುರ್ಕುಮಾರ್ ಅವರು ಇದ್ದಾರೆ. ಆಕ್ಚುಲಿ ವಿಷ್ಣು ಹೇಳೋದು ಮುಂದೆ ಬರ್ತಾರೆ ಅವರಂತೂ ಹೇಳೋದು, ಸದ್ಯದಲ್ಲೇ ಅವ್ರು ಬಂದು ನಿಮ್ಗೆ ಉಪದೇಶಿಸ್ತಾರೆ ಅಂತ. ಆದ್ರೂ ಮೋಸ್ಟ್ಲಿ ಬಂದಿದ್ರೇನೋ, ಬಂದು ಅವ್ರ ಜೊತೆ ಹೋಗ್ಬಿಟ್ಟು ಮತ್ತೆ ಬರ್ತಾರೇನೋ ಗೊತ್ತಿಲ್ಲ ಅವ್ರು. ಯಾಕಂದ್ರೆ ಮತ್ತೆ ಈಗ ನೆಕ್ಸ್ಟ್ ಅಧ್ಯಾಯದಲ್ಲಿ ಬರ್ತಾರೆ ಅವ್ರು ಬಂದು ಪೃಥು ಮಹಾರಾಜರಿಗೆ ಅವ್ರು ಉಪದೇಶಿಸ್ತಾರೆ. ಮುಂದೆ ಇದೆ ಅದು ಅಧ್ಯಾಯ, ಮುಂದೆ ಒಂದು ನೆಕ್ಸ್ಟ್ ಅಧ್ಯಾಯ ಇದೆ. ಅವನ ಆಸ್ಥಾನಕ್ಕೆ ಬಂದು ಇದ್ ಮಾಡ್ತಾರೆ. ಓಕೆ, ಇಲ್ಲಿ ಯಜ್ಞ ಮಾತಾಜಿ ಅಡ್ಜಸ್ಟ್ಮೆಂಟ್, ಕರೆಕ್ಟ್, ಮಾತಾಜಿ ಅವರ ಈ ಅಡ್ಜಸ್ಟ್ಮೆಂಟ್ ಅಂದ್ರೆ ಇಲ್ಲಿ ಯಜ್ಞ ಇದಕ್ಕೆ ಬಂದಿದ್ದಾರೆ. ಈಗ ಮತ್ತೆ ಅವರು ಯಾರು ಇಲ್ಲದೆ ಸ್ವತಃ ಪರ್ಸನಲ್ ಆಗಿ ಬರ್ತಾರೆ. ಈಗ ಇವರೆಲ್ಲ ಯಾರು ಹೋಗ್ಬಿಡ್ತಾರೆ. ಈಗೆಲ್ಲ ಯಜ್ಞ ಕಾರ್ಯ ಮುಗಿದಾಗ, ದೊಡ್ಡ ಫಂಕ್ಷನ್ ಆದಾಗ ನೀವು ಮಾತಾಡ್ಸಕ್ಕಾಗಲ್ಲ ಎಲ್ಲರಿಗೂ. ಒಂದ್ಸಲ ಏನ್ ಮಾಡೋದು, ಅಯ್ಯೋ ಇಷ್ಟು ದೊಡ್ಡ ವ್ಯಕ್ತಿ ಬಂದ್ರು, ನಮ್ಗೆ ಅಷ್ಟು ಆತ್ಮೀಯರು, ಆದ್ರೆ ಸರಿಯಾಗಿ ನಾವು ಮಾತಾಡ್ಸಿಲ್ಲ ಅಲ್ವಾ, ಆತರ ಆಗ್ಬೋದು. ಯಾಕಂದ್ರೆ ತುಂಬಾ ಬಿಸಿ ಆ ಟೈಮ್ಗೆ, ಎಷ್ಟು ಆಯೋಜಿಸ್ತಿರ್ಲಿ ಇನ್ನೊಂದ್ರಲ್ಲಿ. ಆದ್ರೆ ಇವರೆಲ್ಲ ಬಿಟ್ಟು ಅವರು ಸಪ್ರೇಟ್ ಆಗಿ ಖುದ್ದಾಗಿ ಬಂದು ಅವ್ರಿಗೆ
ಅವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿ ಇವಾಗ ಒಂದ್ಸಲ ಬನ್ನಿ, ನೀವು ಬೇರೆ ಟೈಮ್ ಬನ್ನಿ ನಮ್ಮ ಮನೆಗೆ, ಯಾರು ಇಲ್ಲದೆ ಇರೋ ಬನ್ನಿ ನೀವು ಆಗ. ಸೊ ಆ ರೀತಿಯಲ್ಲಿ ಮಾತಾಜಿ ಹೇಳಿದಾಗೆ ಓಕೆ, ಧನ್ಯವಾದಗಳು ಮಾತಾಜಿ. ಓಕೆ, ಸೊ ಹಾಗೆ ಬರ್ತಾರ ಅವರು ಮತ್ತೆ. ಓಕೆ, ಎಸ್. ಸೊ ಇಲ್ಲಿ ಇಲ್ಲಿ ಪಾಯಿಂಟ್ ಶಿವಪ್ರಪಾದ್ ಮತ್ತೆ ಹೇಳ್ತಾ ಇರೋದು, ಇದು ಭಗವಂತನ ಪೃಥು ಮಹಾರಾಜರ ಮೇಲೆ ಇರುವ ಅಪಾರ ಒಂದು ಇದು ಆತ್ಮೀಯತೆ, ಅವರಿರುವ ಒಂದು ಅಫೆಕ್ಷನ್, ಇಮ್ಮೆನ್ಸ್ ಅಫೆಕ್ಷನ್. ಸೊ ಇದರ ಒಂದು ಸಂಕೇತ ಇದೆಲ್ಲ. ಈ ರೀತಿ ಭಗವಂತನು ಬಂದು, ಭಗವಂತನು ನಿಂತ್ಕೊಂಡಿರೋದು, ಭಗವಂತನು ಹೋಗ್ತಾ ಇಲ್ಲ, ಮತ್ತೆ ಭಗವಂತನು ಗರುಡನ ಮೇಲೆ ಕೈ ಹಾಕಿ ನಿಂತಿರೋದು ಒಂಥರ ಆ ರೀತಿ ಇದೆಲ್ಲ. ಸೊ ಭಕ್ತ ವತ್ಸಲ, ಕೃಷ್ಣನು ಭಕ್ತ ವತ್ಸಲ. ಸೊ ಭಕ್ತರ ಮೇಲೆ ಕೃಷ್ಣನಿಗೆ ತುಂಬಾ ವಾತ್ಸಲ್ಯ ಭಗವಂತನಿಗೆ. ಸೊ ಭಗವಂತನ ವಾತ್ಸಲ್ಯವನ್ನು ಯಾರು ಮೀರ್ಲಿಕ್ಕೆ ಆಗೋದಿಲ್ಲ. ಆ ವಾತ್ಸಲ್ಯವನ್ನು ನಾವು ಪಡಿಲಿಕ್ಕೆ ನಾವು ಪರಿಶುದ್ಧ ಭಕ್ತರಾಗಬೇಕು. ಸೊ ಶ್ರೀ ಚೈತನ್ಯ ಮಹಾಪ್ರಭು ಹಾಗೆ ಭಗವಂತನು ತನ್ನ ಭಕ್ತರ ಮೇಲೆ ಚೈತನ್ಯ ಮಹಾಪ್ರಭು ಬಹಳ ವಾತ್ಸಲ್ಯ. ಸೊ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಸನ್ಯಾಸತ್ವ ಸ್ವೀಕರಿಸಿದ್ದು ಪ್ರತಿ ದಿವಸ ಅವರು ಅವರ ಭಕ್ತರು ಅವ್ರನ್ನ ಆಹ್ವಾನಿಸ್ತಿದ್ರು. ಅವ್ರು ಒಂದು ಸಲನೇ ಅವ್ರ ಆಹಾರ ಸ್ವೀಕರಿಸ್ತಾ ಇದ್ರು. ಭಕ್ತರು ಅವ್ರನ್ನ ಕರಿತಾ ಇದ್ರು ಪ್ರತಿಯೊಬ್ಬರು. ಎಲ್ಲಿ? ಜಗನ್ನಾಥಪುರಿಯಲ್ಲಿ. ಇವತ್ತು ನಮ್ಮ ಮನೆಗೆ ಬನ್ನಿ, ನೀವು ನಮ್ಮ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ. ಸೊ ಹಾಗೆ. ಸೊ ಆಮೇಲೆ ಪರ್ಟಿಕ್ಯುಲರ್ಲಿ ಅವರು ಬಂಗಾಲನಿಂದ ಭಕ್ತರು ಬಂದ್ರೆ ಅವರು ಚಾತುರ್ಮಾಸ ಸಮಯದಲ್ಲಿ ಬರ್ತಾ ಇದ್ರು. ಅದ್ವೈತಾಚಾರ್ಯ, ನಿತ್ಯಾನಂದ ಪ್ರಭು, ಶ್ರೀವಾಸ್ ಠಾಕೂರ್, ಶಿವಾನಂದ ಸೇನಾ, ಸೊ ಇವರೆಲ್ಲ ಬರ್ತಾ ಇದ್ರು. ಸೊ ಅವ್ರು ಬಂದು ಅಲ್ಲಿ 4 ತಿಂಗಳು ಚಾತುರ್ಮಾಸ ಸಮಯದಲ್ಲಿ ಅಲ್ಲೇ ಚೈತನ್ಯ ಮಹಾಪ್ರಭು ಜೊತೆಗೆ ಅವರು ಇರ್ತಾ ಇದ್ರು. ಪ್ರತಿ ವರ್ಷ ಬರ್ತಾ ಇದ್ರು. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಮೊದಲಿಗೆ ನವದ್ವೀಪದಲ್ಲಿದ್ರು, ಅವರೊಟ್ಟಿಗೆ ಸಂಕೀರ್ತನ ಇದನ್ನು ಆರಂಭಿಸಿದರು. ಅವರೊಂದಿಗೆ ಭಗವಂತನು ಸಂಕೀರ್ತನದಲ್ಲಿ ಅಷ್ಟು ಆನಂದವನ್ನು ಪಡೆದ್ರು. ಸೊ ಅವರಿಂದ ಸನ್ಯಾಸ ಸ್ವೀಕರಿಸಿದ ಮೇಲೆ ಅವರಿಂದ ದೂರ ಆಗ್ಬಿಟ್ರು ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿ ನಿಲ್ಲಿಸಿದ್ರು. ಕೆಲವು ಭಕ್ತರು ಬಂದರು ಅಲ್ಲಿಂದ. ಈಗ ಮೊದಲಿಗೆ ನಿತ್ಯಾನಂದ ಪ್ರಭು ಬಂದರು, ಎಲ್ಲ ಹರಿದಾಸ್ ಠಾಕೂರರು ಅಲ್ಲೇ ಇರ್ತಾ ಇದ್ರು. ಸ್ವರೂಪ ದಾಮೋದರ ಗೋಸ್ವಾಮಿ ಅವ್ರು ಬಂದರು. ಸ್ವರೂಪ ದಾಮೋದರ ಗೋಸ್ವಾಮಿ ಅಂತೂ ಹೇಳ್ತಾರೆ, ಅವರು ನವದ್ವೀಪದಲ್ಲಿ ಇದ್ರು ಚೈತನ್ಯ ಮಹಾಪ್ರಭು ಒಟ್ಟಿಗೆ. ಆದ್ರೆ ಚೈತನ್ಯ ಮಹಾಪ್ರಭು ಸನ್ಯಾಸ ಸ್ವೀಕಾರ ಮಾಡಿದಾಗ ಅವ್ರಿಗೆ ಹೇಳಿಲ್ಲ, ಅವ್ರಿಗೆ ಮೋಸ್ಟ್ಲಿ ಯಾರಿಗೆ? ಸ್ವರೂಪ ದಾಮೋದರ ಗೋಸ್ವಾಮಿ ಅವ್ರಿಗೆ ಹೇಳ್ದೆ ಇವರು ಸನ್ಯಾಸ ತಗೊಂಡು ಬಂದ್ಬಿಟ್ರಿ ಈಚೆ. ಸೊ ಹೇಳ್ತಾರೆ, ಅವ್ರಿಗೆ ಎಷ್ಟೊಂದು ಇದಾಯ್ತು ಅಂದ್ರೆ ಅವರು ನವದ್ವೀಪ್ ಬಿಟ್ಟು ಹೋಗ್ಬಿಡ್ತಾರೆ, ವಾರಾಣಸಿಗೆ ಹೋಗ್ಬಿಡ್ತಾರೆ, ಕಾಶಿಗೆ ಹೋಗ್ಬಿಡ್ತಾರೆ. ಮತ್ತೆ ನಂತರ ಅವರು ಅಲ್ಲಿ ಸ್ವಲ್ಪ ಇನ್ನ ಯಾರೋ ಇದು ಇನ್ನ ಸ್ವಲ್ಪ ಶಾಸ್ತ್ರಗಳ ಅಧ್ಯಯನ ಎಲ್ಲ ಮಾಡಿ ಮತ್ತೆ ಬರ್ತಾರೆ ಜಗನ್ನಾಥಪುರಿಗೆ ಬಂದು, ಮತ್ತೆ ಚೈತನ್ಯ ಮಹಾಪ್ರಭುನ ಸೇರ್ಕೊಳ್ತಾರೆ. ಎಲ್ಲ ಭಕ್ತರು, ಬಹಳ ಜನ ಭಕ್ತರು ಮತ್ತೆ ಬಂದು ಜಗನ್ನಾಥಪುರಿಯಲ್ಲಿ ಬಂದು ನೆಲೆಸ್ತಾರೆ. ಹರಿದಾಸ್ ಠಾಕೂರರು ಹಾಗೆ, ಅವರು ಕೂಡ ನವದ್ವೀಪದಲ್ಲಿ ಇರ್ತಾರೆ ಮೊದಲಿಗೆ. ನಂತರ ಅವರು ಅದನ್ನು ಬಿಟ್ಟು ಇಲ್ಲಿ ಜಗನ್ನಾಥಪುರಿಗೆ ಬಂದು ಅವರು ಅಲ್ಲಿ ವಾಸ ಮಾಡ್ತಾರೆ. ಅದು ಹರಿದಾಸ್ ಠಾಕೂರರ ಬಗ್ಗೆ ಅಂತೂ ಹೇಳ್ತಾರೆ. ಅವರು ಹರಿದಾಸ್ ಠಾಕೂರರು ಹುಟ್ಟಿದ್ದು ಮುಸ್ಲಿಂ ಇದರಲ್ಲಿ ವಂಶದಲ್ಲಿ ಹುಟ್ಟಿದ್ದು. ಹಾಗಾಗಿ ಅವರು ಆ ಸಮಯದ ಇವಾಗ್ಲೂ ಆಗಿದೆ, ಜಗನ್ನಾಥಪುರಿಯಲ್ಲಿ ಬೇರೆ ಧರ್ಮದವರಿಗೆ ಪ್ರವೇಶ ಇಲ್ಲ ಮಂದಿರದೊಳಗೆ. 500 ವರ್ಷಗಳ ಕೂಡ ಇದೇ ರೀತಿಯ ಕ್ರಮ ಇತ್ತು. ಸೊ ಅವರು ಅದನ್ನ ಇದು ಮಾಡ್ಲಿಲ್ಲ, ಡಿಸ್ಟರ್ಬ್ ಮಾಡ್ಲಿಲ್ಲ. ಅವರು ಇಲ್ಲ ಇದು ಶಾಸ್ತ್ರ ಪ್ರಕಾರ ಇದು ತಪ್ಪು, ಇದು ಹೀಗೆ ಅದು ಅಂತ ವಿರೋಧ ಮಾಡೋದು, ಹೋರಾಟ ಮಾಡೋದೆಲ್ಲ ಮಾಡಕ್ ಹೋಗ್ಲಿಲ್ಲ. ಕಾಲ ಸಮಯದಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಆಮೇಲೆ ಹಾಗಾಗಿ ಅವರು ಅದನ್ನು ವಿರೋಧಿಸಿದನ್ನು ಕೂಡ ಅವರು ಹಾಗೆ ಸ್ವೀಕರಿಸಿ, ಚೈತನ್ಯ ಮಹಾಪ್ರಭು ಅವರಿಗೋಸ್ಕರ ಹತ್ತಿರದಲ್ಲಿ ಜಗನ್ನಾಥ ಮಂದಿರದ ಹತ್ತಿರದಲ್ಲೇ ಒಂದು ಏಕಾಂತ ಸ್ಥಳವನ್ನು ಭಗವಂತ ಚೈತನ್ಯ ಮಹಾಪ್ರಭು ಕೇಳ್ತಾರೆ. ಯಾರಿಗೆ? ಸಾರ್ವಭೌಮ ಭಟ್ಟಾಚಾರ್ಯ, ನನಗೆ ಬೇಕು ಒಂದು ಏಕಾಂತವಾದ ಸ್ಥಳ. ಯಾರಿಗೆ ಅದು? ಆಕ್ಚುಲಿ ಅದು ಹರಿದಾಸ್ ಠಾಕೂರರಿಗೆ ಆತರ ಒಂದು ಕುಟೀರ ಒಂದು ಬೇಕು. ಅಲ್ಲಿಂದಲೇ ಅವರು ಜಗನ್ನಾಥನ ಮೇಲೆ ಸುದರ್ಶನ ಚಕ್ರ, ಜಗನ್ನಾಥನ ಮಂದಿರ ಮೇಲೆ ಸುದರ್ಶನ ಚಕ್ರ ಇದೆ. ಸೊ ಆ ಸುದರ್ಶನ ನಾವು ನೋಡಿದ್ರೆ ಭಗವಂತನನ್ನು ನೋಡಿದ ಹಾಗೆ, ಮಂದಿರದನ್ನು ದರ್ಶನ ಮಾಡಿದೆ ಹಾಗೆ, ಅದು ಈಕ್ವಿವೆಲೆಂಟ್ ಆ ರೀತಿ ಹೇಳ್ತಾರೆ. ಸೊ ಆಗಿರೋದ್ರಿಂದ ಅವರು ಅಲ್ಲಿಂದಲೇ ಭಗವಂತನ ಈ ಸುದರ್ಶನ ದರ್ಶನ ಮಾಡ್ತಾ, ಜಗನ್ನಾಥನ ದರ್ಶನ ಆ ರೀತಿ ಮಾಡ್ತಾ ಅವರು ಮಾಡ್ತಾ ಇದ್ರು ಹರಿದಾಸ್ ಠಾಕೂರರು. ಆದ್ರೆ ಹೇಳ್ತಾರೆ, ಆ ತರ ಸಾಮಾಜಿಕ ವ್ಯವಸ್ಥೆ ಆ ಸಮಯದಲ್ಲಿ ಈಗಲೂ ಕೂಡ ಆಗಿರೋದ್ರಿಂದ ಇವರು ಹೋಗ್ಲಿಕ್ಕಾಗ್ಲಿಲ್ಲ ಇಲ್ಲಿಗೆ, ಜಗನ್ನಾಥ ಮಂದಿರ ಒಳಗೆ. ಸೊ ಆದರೆ ರಥಯಾತ್ರೆ ಸಮಯದಲ್ಲಿ ಯಾರು ಕೂಡ ಭಗವಂತನ ದರ್ಶನ ಮಾಡ್ಬೋದು. ಆಗ ಹೊರಗೆ ಬಂದಾಗ ಅವಾಗ ಅವರು ಇರ್ತಾ ಇದ್ರು. ಇಲ್ಲ ಅಂದ್ರೆ ಪ್ರತಿನಿತ್ಯ ರಥಯಾತ್ರೆ ಯಾವಾಗ ಆಗುತ್ತೆ? ವರ್ಷಕ್ಕೆ ಒಮ್ಮೆ ಆಗುತ್ತೆ.
ಮತ್ತೆ ಉಲ್ಟಾ ಯಾತ್ರೆ ಒಂದ್ಸಲ ಆಗುತ್ತೆ, ಇಲ್ಲಾಂದ್ರೆ ಗುಂಡಿಚ ಮಾರ್ಜನ ಆ ಸಮಯ ಅಷ್ಟೇ, ಅದು ಬಿಟ್ರೆ ಇನ್ನಿಲ್ಲ. ಮತ್ತೆ ಭಗವಂತನು ತನ್ನ ಮಂದಿರದಲ್ಲೇ ಇರ್ತಾನೆ. ಹೀಗೆ ಹರಿದಾಸ್ ಠಾಕೂರ್ ಅವ್ರಿಗೆ ಇಲ್ಲ, ಅವರಿಗೆ ಭಗವಂತನ ಆ ರೀತಿ ಒಳಗೆ ಹೋಗೋ ಇದೆ ಅವರು ಪ್ರಯತ್ನ ಮಾಡಲಿಲ್ಲ ಅವರು. ಆದ್ರೆ ಸ್ವಯಂ ಜಗನ್ನಾಥನೇ ಚೈತನ್ಯ ಮಹಾಪ್ರಭು ಜಗನ್ನಾಥ ಬೇರೆ ಅಲ್ಲ. ಸೊ ಅವರು ಪ್ರತಿ ದಿವಸ ಅವರ ಕ್ರಮ ಹರಿದಾಸ್ ಠಾಕೂರ್ ಕುಟೀರಕ್ಕೆ ಬಂದು ಅವರನ್ನು ಅವರ ಜೊತೆ ಕೆಲವು ಸಮಯ ಅವರು ಕಳೆದು ಮತ್ತೆ ಅವರು ಹೋಗ್ತಾರೆ ಪ್ರತಿ ದಿವಸ. ಸೊ ಭಗವಂತನಿಗೆ ಹರಿದಾಸ್ ಠಾಕೂರ್ ಅವರ ಮೇಲೆ ಅಷ್ಟಿರುವ ವಾತ್ಸಲ್ಯ ಪ್ರೀತಿ. ಸೊ ಹಾಗೆ ಸೊ ಕೊನೆಗೆ ಎಷ್ಟು ವಾತ್ಸಲ್ಯ ಅಂದ್ರೆ ಹರಿದಾಸ್ ಠಾಕೂರ್ ಅವರು ಅವರ ಈ ವಯಸ್ಸಿನಲ್ಲಿ ಅವರು ಹಿರಿಯರು, ಬಹಳ ಹಿರಿಯರು, ಆಲ್ಮೋಸ್ಟ್ 40-50 ವರ್ಷ ಹಿರಿಯರು. ಸೊ ಹಾಗೆ ವೃದ್ಧರಾಗ್ತಾರೆ. ಅವರು ವೃದ್ಧರಾಗಿ ಅವರು ಚೈತನ್ಯ ಅವರಿಗೆ ಮನವಿ ಮಾಡ್ತಾರೆ, ಇನ್ನು ಸದ್ಯದಲ್ಲೇ ನೀವು ನಿಮ್ಮ ಲೀಲೆಗಳನ್ನು ಮುಗಿಸ್ಬಿಡ್ತೀರಾ, ಸೊ ನನಗೆ ಅದನ್ನ ನೋಡಕ್ಕೆ ಸಹಿಸಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ನೀವಿರೋವಾಗ್ಲೇ ನಿಮ್ಮ ಇದರಲ್ಲೇ ನಾನು ನನ್ನ ದೇಹವನ್ನು ತ್ಯಜಿಸ್ಬೇಕು. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಬಿಟ್ಟೋದ್ರೆ ಹೇಗೆ, ನನಗೆ ಇದರಲ್ಲಿ ನಿನ್ನ ಒಂದು ಸಂಘದಿಂದಲೇ ನನಗೆ ಆನಂದ. ಭಗವಂತನ ಸ್ಥಿತಿ ಹೀಗೆ, ಭಗವಂತನ ತನ್ನ ಭಕ್ತರೊಟ್ಟಿಗೆ ಅಷ್ಟು ಆನಂದವನ್ನು ಅನುಭವಿಸ್ತಾನೆ. ಭಗವಂತನ ಹೇಳ್ತಾನೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ ಹರಿದಾಸರಿಗೆ, ನಿನ್ನ ಸಂಘದಲ್ಲಿ ನಿನ್ನ ಸಹವಾಸದಲ್ಲಿ ನಾನು ದಿವ್ಯ ಆನಂದವನ್ನು ಕೃಷ್ಣನ ಸ್ಮರಣೆಯನ್ನು ನಾನು ಸವಿತಾ ಇದ್ದೇನೆ, ನೀನ್ ಬಿಟ್ಟು ಹೋಗ್ಬಿಟ್ರೆ ಹೇಗೆ. ಹರಿದಾಸ್ ಠಾಕೂರ್ ಅವರು ಹೇಳ್ತಾರೆ ಅದು ಉತ್ತರವಾಗಿ, ಭಗವಂತನೇ ನನ್ನನ್ನು ಈ ರೀತಿ ನೀನು ಮೋಡಿ ಮಾಡಬೇಡ, ಮೋಹಿಸಬೇಡ, ಭ್ರಮಿಸಬೇಡ ನನಗೆ. ಸೊ ನಿನಗೆ ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಶುದ್ಧ ಭಕ್ತರಿದ್ದಾರೆ, ಅವರೆಲ್ಲರೂ ಅವರ ಪಾದಗಳನ್ನು ಅವರ ಕಾಲನ್ನು ನನ್ನ ತಲೆಯ ಮೇಲೆ ಇಡ್ಬೋದು. ಸೊ ಆ ರೀತಿಯ ಶುದ್ಧ ಭಕ್ತರು ನಿನಗೆ ಎಷ್ಟೋ ಅಸಂಖ್ಯಾತ ಭಕ್ತರಿದ್ದಾರೆ. ನಾನು ಒಬ್ಬ ಈ ಬ್ರಹ್ಮಾಂಡದಲ್ಲಿ ಒಂದು ಕ್ರಿಮಿ ಇದ್ದಾನೆ. ಒಂದು ಬ್ರಹ್ಮಾಂಡದಲ್ಲಿ ಒಂದು ಕ್ರಿಮಿ ಸತ್ತರೆ ಏನಾದ್ರೂ ನಷ್ಟ ಇದೆಯಾ? ಇವಾಗ ಎಷ್ಟೋ ನಾವು ನೋಡ್ತಾ ಇದ್ದೇವೆ ನಮ್ಮ ಪಕ್ಕದಲ್ಲಿ, ಇಲ್ಲಿ ಜಿರಳೆ ಸತ್ತಿರುತ್ತೆ, ಅಲ್ಲೊಂದು ಇನ್ನೊಂದೇನೋ ಒಂದು ಸೊಳ್ಳೆ ಸತ್ತಿರುತ್ತೆ, ಒಂದು ಇರುವೆ ಸತ್ತಿರುತ್ತೆ, ಇಲ್ಲ ನಾವೇ ನಡೀತಾ ಅದನ್ನ ಸಾಯಿಸ್ಬಿಡ್ತೇವೆ ನಾವು. ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲೆಡೆ. ಸೊ ಇದೇದ್ರೆ ನಾವೇನೋ ತುಂಬಾ ಅದ್ರ ಬಗ್ಗೆ ಅಯ್ಯೋ ಅದು ಸತ್ತೋಯ್ತು, ಜನರು ಯಾರೋ ಸತ್ತ ಏನಾದ್ರೆ ನಾವು ನ್ಯೂಸ್ ಪೇಪರ್ ನೋಡ್ತೇವೆ, ನೋಡೋದ್ರ ಸ್ಟೋರಿ ಬರುತ್ತೆ, ಯಾರೋ ಕೊಲೆ ಮಾಡ್ಬಿಟ್ರು, ಯಾರೋ ಅಲ್ಲಿ ಇನ್ನೊಂದು ರೀತಿ ಅವ್ರಿಗೆ ಸ್ಲಿಪ್ ಆಯ್ತು, ಈಗ ಇನ್ನೊಂದಾಯ್ತು, ಹಾಗೆ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಒಬ್ಬರ ಸಾವಾಯ್ತು, ಇನ್ನೊಂದಾಯ್ತು, ನಾವು ಕೇಳ್ತೇವೆ ವಿಷಯಗಳು. ಮನುಷ್ಯರಂದ್ರೆ ಸ್ವಲ್ಪ ಆದ್ರೂ ಅಟ್ಲೀಸ್ಟ್ ಬರುತ್ತೆ. ಇವಾಗ ನ್ಯೂಸ್ ಪೇಪರ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಇದನ್ನ ಅವರು ನ್ಯೂಸ್ ತಗೊಂಡು ಅದನ್ನ ಮಸಾಲ ಹಾಕಿ ಇನ್ನೊಂದು ಮಾಡಿ ಅದನ್ನ ಹೇಳ್ತಾರೆ. ಆದ್ರೆ ಕ್ರಿಮಿಗಳು ಕೀಟಗಳ ಬಗ್ಗೆ ಏನಾದ್ರು ನಾವೇನೋ ಚಿಂತಿಸ್ತಾ ಇದ್ದೇವೆ, ಏನು ಚಿಂತಿಸ್ತಾರೆ? ಸೊ ಹೀಗೆ ಹರಿದಾಸ್ ಠಾಕೂರ್ ಅವ್ರು ಹೇಳೋದು, ಅವ್ರ ಸ್ವತಃ ಅವ್ರ ಭಾವನೆ ಹೇಗೆ ಅಂದ್ರೆ, ನಾನು ಆ ರೀತಿಯ ಒಂದು ಕ್ರಿಮಿ ಅಷ್ಟೆ ಈ ಬ್ರಹ್ಮಾಂಡದಲ್ಲಿ. ಸೊ ಅದರ ಒಂದು ಅಂತ್ಯ ಆದ್ರೆ, ಅದರ ಒಂದು ಮರಣ ಆದ್ರೆ ಯಾರು ಅದ್ರ ಬಗ್ಗೆ ಅದಕ್ಕೊಂದು ಶ್ರಾದ್ದ ಮಾಡ್ಬೇಕು, ಅದಕ್ಕೆ ಇನ್ನೊಂದು ಮಾಡ್ಬೇಕು, ಇನ್ನೊಂದು ಕಾರ್ಯ ಮಾಡ್ಬೇಕು, ಯಾರು ಏನು ಅದಕ್ಕೆ ಇದು ಮಾಡೋದಿಲ್ಲ. ಸೊ ಹಾಗಿರುವಾಗ ನೀವು ನನ್ನನ್ನು ಭ್ರಮಿಸಬೇಡಿ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಸೊ ಎನಿವೆ ನಂತರ ಹಾಗೆ ಚೈತನ್ಯ ಮಹಾಪ್ರಭು ಅವರ ಇಚ್ಛೆಯನ್ನು ಪೂರೈಕೆ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಎಲ್ಲ ಭಕ್ತರನ್ನು ಕರೆದು ತಂದು ಅವರ ದೇಹ ತ್ಯಾಗ ಮಾಡುವಾಗ ಚೈತನ್ಯ ಮಹಾಪ್ರಭು ದೊಡ್ಡ ಸಂಕೀರ್ತನೆಯನ್ನು ಮಾಡಿ, ಮತ್ತೆ ಅವರು ಚೈತನ್ಯ ಮಹಾಪ್ರಭುವನ ಪಾದಗಳನ್ನು ಅವರು ತನ್ನ ಹೃದಯದ ಮೇಲೆ ಸ್ಪರ್ಶಿಸಿ ಚೈತನ್ಯ ಮಹಾಪ್ರಭುವನ್ನು ನೋಡ್ತಾ ಅವ್ರ ದೇಹ ತ್ಯಾಗ ಮಾಡ್ತಾರೆ. ಅದು ಹರಿದಾಸ್ ಠಾಕೂರ್. ಸೊ ಭಗವಂತನ ಶುದ್ಧ ಭಕ್ತರು, ಭಗವಂತನ ಮೇಲೆ ಅವರಿಗೆ ಅಷ್ಟು ವಾತ್ಸಲ್ಯ ಇದೆ, ಹಾಗೆ ಭಗವಂತನು ಕೂಡ ತನ್ನ ಭಕ್ತರ ಮೇಲೆ ಇನ್ನೂ ಹೆಚ್ಚು ವಾತ್ಸಲ್ಯ. ಸೊ ಭಗವಂತನು ನಮಗಿಂತ ಅವನು ಪರಿಪೂರ್ಣ, ನಾವ್ ಎಷ್ಟಿದ್ರು ನಾವು ಅಂಶ. ನಾವು ಅವನಿಗೆ ನಾವು ಅವನ ವಾತ್ಸಲ್ಯವನ್ನು ಅವನ ಇದನ್ನು ನಾವು ಮೀರ್ಲಿಕ್ಕೆ ಆಗೋದಿಲ್ಲ. ನಾವೆಷ್ಟಾದ್ರೂ ನಾವು ಚಿಕ್ಕ ಜೀವಿಗಳು. ಆದರೂ ಕೂಡ ಭಗವಂತನು ನಮ್ಮ ಮೇಲೆ ಅವನಿಗೆ ಪ್ರೀತಿ ಇದೆ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಸೊ ಸನಾತನವಾಗಿ ಕೃಷ್ಣನಿಗೆ ನಮ್ಮ ಮೇಲೆ ಆ ಕನೆಕ್ಷನ್ ಇದೆ. ಸೊ ನಮ್ಮಿಂದ ಹೋಗ್ಬಿಟ್ಟಿದೆ ಈ ಕನೆಕ್ಷನ್. ಎಲ್ಲಿ ಅಯ್ಯೋ ಯಾರಪ್ಪ, ಎಲ್ಲಿ ಕೃಷ್ಣ, ಏನ್ ಕೃಷ್ಣ ನಮಗೆ ಏನು ಇದು ಮಾಡೋದೇ ಇಲ್ಲ, ಬೆಟರ್ ಕೃಷ್ಣನ್ ಬಿಟ್ಬೇಡ, ಮರ್ತ್ಬೇಡ, ನಾವು ಆದ್ಯವದ್ಯ ಹತ್ರ ಹೋಗೋಣ, ಅವ್ರ ಪೂಜೆ ಮಾಡಿದ್ರೆ, ಅವ್ರಿಗೆ ನಾವು ಸೇವೆ ಮಾಡಿದ್ರೆ, ಅವ್ರ ಕಾಣಿಕೆ ಕೊಟ್ರೆ ಅವ್ರ ಪರಿಹಾರ ಮಾಡ್ತಾರೆ. ಇಲ್ಲಾಂದ್ರೆ ಇನ್ಯಾರೋ ಇವ್ರು ಜ್ಯೋತಿಷ್ಯರು ಹೇಳಿದ್ರು ಆ ದೋಷ ಇದೆ ನಿಮಗೆ, ಅದನ್ನು ನಿವಾರಣೆ ಮಾಡಿ, ಇಲ್ಲಾಂದ್ರೆ ಇನ್ನೊಂದು ಭೂತ ಪ್ರೇತಗಳಿದೆ, ಅವರ ಇದು ಮಾಡೋಣ, ಅದು ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈಗ ನಾವು ಕೃಷ್ಣನ ಬಿಟ್ಬಿಡ್ತೇವೆ, ಕೃಷ್ಣನ ಮರ್ತು ಬಿಡ್ತೇವೆ. ಸೊ ಹೀಗೆ ಇಲ್ಲ, ಶುದ್ಧ ಭಕ್ತರು ಕೃಷ್ಣನನ್ನು ಮರೆಯೋದಿಲ್ಲ, ಕೃಷ್ಣನು ಕೂಡ ಅವ್ರ ಶುದ್ಧ ಭಕ್ತರನ್ನು ಮರೆಯೋದಿಲ್ಲ.
ಸೊ ಹಾಗೆ ಅಷ್ಟು ಆತ್ಮೀಯವಾದ ಸಂಬಂಧ ಇದೆ. ಸನಾತನಃ ಮನಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನ. ಕೃಷ್ಣನು ನಮ್ಮ ಹೃದಯದಲ್ಲೇ ಬಂದು ಭಗವಂತ ನಮ್ಮ ಜೊತೆ ಇದ್ದಾನೆ. ನಮ್ಮ ಮೇಲೆ ಕಾಳಜಿ ಇದೆ ಕೃಷ್ಣನಿಗೆ. ಸೊ ಇನ್ನೊಂದು ಹೇಳ್ತಾರೆ ಶಿಲಪ್ರಭು, ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ನಮ್ಮ ಸ್ಥಿತಿ ಹೇಗಂದ್ರೆ ಇವತ್ತು ಒಂದು ನಾಯಿ ಇದ್ದಾಗೆ. ಸೊ ನಿಮ್ಮ ಮನೇಲಿ ನಾಯಿ ಇದ್ದರೆ ನಿಮ್ಮಲ್ಲಿ ನಿಮಗೆ ಅನುಭವ ಇರುತ್ತೆ. ಸಾಕು ನಾಯಿ. ಸೊ ಅದ್ರ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇದೆ. ಯಾಕಂದ್ರೆ ಅದು ನೀವು ಅದ್ರ ಜೊತೆ ಅಷ್ಟು ಆಟ ಆಡ್ತಾ ಅದು ಮಾಡ್ತಾ, ಅದು ಕೂಡ ನಿಮ್ ಜೊತೆಗೆ ಅಷ್ಟು ರೀತಿ ನಿಮಗೆ ಆನಂದ ಕೊಡ್ತಾ ಅದು ಸೊ ಇರುತ್ತೆ. ಅದು ಹಾಗೆ ಬೆಳೆದಿರುತ್ತೆ, ನಿಮ್ಮ ಸಂಬಂಧ, ಪ್ರೀತಿ ಸಂಬಂಧ ಬೆಳೆದಿರುತ್ತೆ ನಿಮಗೆ. ಬೆಳೆದಾಗ ನೀವೇನ್ ಮಾಡ್ತೀರಾ, ನೀವು ಪ್ರತಿ ದಿವಸ ಆ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತೀರಾ. ಸೊ ವಾಕಿಂಗ್ ಕರ್ಕೊಂಡು ಹೋಗಿ ನೀವು ಆ ನಾಯಿಗೆ ಅದೇನ್ ಮಾಡುತ್ತೆ, ನೀವು ವಾಕಿಂಗ್ ಹೋದಾಗ ನಾಯಿ ಮೇನಲ್ಲಿ ಏನು ಅದರ ಕಾರ್ಯ, ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ನಾಯಿ. ಸೊ ನಾಯಿ ಅದನ್ನ ಕರ್ಕೊಂಡು ಹೋದಾಗ ಅದು ಅಲ್ಲಿ ಇಲ್ಲಿ ಮಲ ಅಲ್ಲಿ ಮಾಡುತ್ತೆ, ಮೂತ್ರವನ್ನು ಎಲ್ಲೆಡೆ ಮಾಡುತ್ತೆ. ಅದು ಇಲ್ಲಿ ಅದನ್ನ ಮಾರ್ಕಿಂಗ್, ಅದರ ಟೆರಿಟರಿ ಮಾರ್ಕ್ ಮಾಡ್ತಾ ಇರುತ್ತೆ. ಇದು ನಾವು ಹೆಂಗೆ ಟೆರಿಟರಿ ಹಾಕಿ ಇದಾಗ್ತೀವಿ, ಇದು ನಮ್ಮ ಸ್ಥಳ, ನಮ್ಮ ಬಾವುಟ ಹಾಕಿ ನಮ್ಮದು ಬಾರ್ಡರ್, ನಿಮ್ಮ ಬಾರ್ಡರ್ ಎಲ್ಲ ಮಾಡ್ತೀವಿ. ಹಾಗೆ ಅವರು ಕೂಡ ಅದರ ಗಡಿ ಮಾರ್ಕ್ ಮಾಡ್ತಾರೆ. ಸೊ ಅದ್ರ ಗಡಿಯನ್ನು ಮಾರ್ಕ್ ಮಾಡುತ್ತೆ ಅದು ಅದರ ಮೂತ್ರದಿಂದ. ಸೊ ಏನಿದೆ ಇದು ನಾಯಿ ಮಾಡ್ತಾ ಇದೆ. ಸೊ ಅವಾಗ ಮಾಡುವಾಗ ನಾವೇನ್ ಮಾಡ್ತೀವಿ, ಆ ಮೂತ್ರ ಮಲ ನಾವು ನಿಲ್ತೇವೆ. ಯಾಕೆ ನಿಲ್ತೇವೆ ಅಂದ್ರೆ ನಮಗೆ ಅದ್ರ ಮೇಲಿರೋ ವಾತ್ಸಲ್ಯ. ಅದು ಮಾಡ್ತಾ ಇರೋದು ಮಲಮೂತ್ರ, ಆದ್ರೆ ನಾವು ಅದರ ಇದರಾಗಿ ಓನರ್ ಆಗಿ, ಮಾಸ್ಟರ್ ಆಗಿ ನಾವು ನಿಲ್ತಾ ಇದ್ದೇವೆ. ಯಾಕಂದ್ರೆ ಅದ್ರ ಮೇಲೆ ಇರೋ ಪ್ರೀತಿ. ಇದೇ ಉದಾಹರಣೆಯನ್ನು ಉಪಯೋಗಿಸ ಶಿಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ಎಲ್ಲ ಚಟುವಟಿಕೆಗಳು ಈ ಭೌತಿಕ ಜಗತ್ತಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ಬ್ರಹ್ಮಾಂಡದಲ್ಲಿ ಎಲ್ಲರೂ ಕೂಡ, ಎಲ್ಲ ದೇವತೆಗಳು, ಎಲ್ಲ ಜೀವಿಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ನೋಡೋಣ ಇವಾಗ ಏನ್ ಮಾಡ್ತಾ ಇದೆ. ಒಂದು ಹಂದಿ ಏನ್ ತಿಂತಾ ಇದೆ, ಮಲಮೂತ್ರನೇ ತಿಂತಾ ಇದೆ ಅಷ್ಟೇ. ಅದರ ಆಹಾರನೇ ಅದು. ನಾವು ನೋಡಿದ್ರೆ ಏನಪ್ಪಾ ಇದು, ಏನ್ ಜನ್ಮ, ಏನ್ ಜೀವನ ಅನ್ಸುತ್ತೆ ಹಂದಿಯ ಜೀವನ ನೋಡಿದ್ರೆ. ಸೊ ಹಾಗೆಯೇ ನಮ್ಮ ಜೀವನ ನೋಡಿದ್ರೆ ಉನ್ನತ ಜೀವಿಗಳು, ಉನ್ನತ ಲೋಕದಲ್ಲಿ, ದೇವಲೋಕದಲ್ಲಿ ಬ್ರಹ್ಮ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಇವರು ಮನುಷ್ಯರು ಇವರು ಅನ್ಸುತ್ತೆ. ನಾವು ಇಲ್ಲ ನಾವು ತುಂಬಾ ಬ್ಯುಸಿ, ನಾವು ತುಂಬಾ ನಮ್ಗೆ ಕರ್ತವ್ಯಗಳಿದೆ, ನಾವು ತುಂಬಾ ಒಳ್ಳೆ ಕಾರ್ಯಗಳು ಮಾಡ್ಬೇಕು, ನಾವು ನಮ್ಮ ಸಮಾಜವನ್ನು ಸೇವ್ ಮಾಡ್ಬೇಕು. ನಾಯಕರಿದ್ದಾರೆ, ರಾಜಕೀಯ ವ್ಯಕ್ತಿಗಳು, ಅವ್ರು ನಮ್ಮ ದೇಶ ಇಲ್ಲದೆ ಹೆಂಗಾಗುತ್ತೆ, ನಾನಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ. ಸೊ ಹಾಗೆ ಅವರೆಲ್ಲ ಬಿಸಿ ಅಂತೆಲ್ಲ ಇದ್ದಾರೆ. ಸೊ ಹೇಳ್ತಾರೆ ಇದೆಲ್ಲ ಹೇಗೆ ಅಂದ್ರೆ ಆ ನಾಯಿ ಮಲಮೂತ್ರವನ್ನು ವಿಸರ್ಜನೆ ಮಾಡೋಕ ಚಟುವಟಿಕೆ ಅಗತ್ಯ. ನಾಯಿ ಮಲಮೂತ್ರ ವಿಸರ್ಜನೆ ಮಾಡ್ಲೇಬೇಕು, ಇಲ್ಲಾಂದ್ರೆ ಹೇಗೆ, ಅದರ ಆರೋಗ್ಯ ಹೇಗೆ ಇರುತ್ತೆ, ಮಾಡ್ಬೇಕದು, ಅದಕ್ಕೆ ಬೇಕದು. ಎನಿವೆ, ಸೊ ಈ ರೀತಿ ನಮ್ಮ ಎಲ್ಲ ಚಟುವಟಿಕೆಗಳು ಭೌತಿಕ ಜಗತ್ತಿಗೆ, ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಸೆಣಸುವುದು, ಸಮಾಜ ಸೇವೆ ಅಂತ ಮಾಡೋದು, ಆ ಸೇವೆ ಈ ಸೇವೆ, ನಾವು ಏನ್ ಮಾಡೋದು ಕೂಡ ಎಲ್ಲ ಈ ರೀತಿಯ ಚಟುವಟಿಕೆಗಳಷ್ಟೇ. ಇದರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಭೌತಿಕ ಜಗತ್ತೇ ಇದು ತಾತ್ಕಾಲಿಕ ಜಗತ್ತು. ಇದರ ನಾಶ ಆಗ್ಬಿಡುತ್ತೆ. ಇದು ಶಾಶ್ವತವಾಗಿ ಇದು ನಡೆಯುವ ಚಟುವಟಿಕೆಗಳಲ್ಲ. ಇಲ್ಲಿ ಏನ್ ಮಾಡಿದ್ದು ಕೂಡ ಯಾವುದೇ ಫಿನಿಶ್ ಆಗ್ಬಿಡುತ್ತೆ. ಸೊ ಹಾಗೆ ಇದೆಲ್ಲವೂ ತಾತ್ಕಾಲಿಕ, ಇದೆಲ್ಲ ಬೆಲೆ ಇಲ್ಲದ ಚಟುವಟಿಕೆ. ಆದರೂ ಕೂಡ ಹೇಗೆ ನಾವು ನಮ್ಮ ನಾಯಿಯ ಮೇಲೆ ಪ್ರೀತಿ ಮೇಲೆ ಜೊತೆಗೆ ಹೋಗ್ತೇವೆ, ಹಾಗೆ ಕೃಷ್ಣನು ಪರಮ ಪುರುಷನು, ಅವನು ಪರಮಾತ್ಮನಾಗಿ ನಮ್ಮ ಜೊತೆಯೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಕೆ ಮಾಡ್ತಾ ಇದ್ದಾನೆ, ಎಲ್ಲ ಸನ್ನಿವೇಶಗಳನ್ನು ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ ನಮ್ಮ ಇಚ್ಛೆಗಳ ಪೂರೈಕೆ ಮಾಡಿ. ಯಾಕಂದ್ರೆ ಅವನಿಗೆ ನಮ್ಮ ಮೇಲೆ ಆ ರೀತಿ ವಾತ್ಸಲ್ಯ ಇದೆ. ಸೊ ಅಪಾರ ವಾತ್ಸಲ್ಯ ಇದೆ ಭಗವಂತನಿಗೆ ನಮ್ಮ ಮೇಲೆ, ಎಲ್ಲರ ಮೇಲೆ ವಾತ್ಸಲ್ಯ ಇದೆ. ಸೊ ಹಾಗೆ ಯಾರು ನಮ್ಮನ್ನ ಕೈ ಬಿಟ್ಬಿಟ್ರು ಕೃಷ್ಣ ಕೈ ಬಿಡೋದಿಲ್ಲ, ಪರಮಾತ್ಮ ಭಗವಂತನ ಕೈ ಬಿಡೋದು. ಎಲ್ಲಾರು ಬಿಟ್ಬಿಡೋದು, ಏನೋ ಒಂದು ಸನ್ನಿವೇಶಗಳು ಇದರಲ್ಲಿ ನಿಮ್ಮ ಸ್ನೇಹಿತರು ನಿಮ್ಗೆ ಕೈ ಬಿಟ್ಬಿಡ್ತಾರೆ, ನಿಮ್ಮ ಇನ್ನೊಬ್ಬರು ಬಂಧುಗಳು ಕೈ ಬಿಟ್ಬಿಡ್ತಾರೆ. ಹೇಳ್ತಾರೆ, ಎಷ್ಟೋ ಜನ ಇದ್ದಾರೆ ತುಂಬಾ ನಮ್ಗೆ ಆತ್ಮೀಯರೇ, ಅವ್ರು ಏನ್ ಮಾಡೋದು, ನಮ್ಗೆ ಈ ತರ ಒಂದು ಕಾಯಿಲೆ ಬಂತು, ಅವರ ಸಹಾಯ ಕೇಳಿದೆ, ಸ್ವಲ್ಪ ಸಹಾಯ ಮಾಡಿದ್ರು, ಮತ್ತೆ ನೋಡಿದ್ರೆ ಅವ್ರಿಗೂ ಸಹಾಯ ಮಾಡಕ್ ಆಗೋದಿಲ್ಲ. ಇವು ಯಾರೋ ಹೇಳ್ತಾ ಇದ್ರು, ಯಾರೋ ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ಅವರು ಡಯಾಲಿಸಿಸ್ ಮಾಡ್ಬೇಕು, ಅದಕ್ಕೆ ತುಂಬಾ ಖರ್ಚು, ಅದಕ್ಕೆ ಪ್ರತಿ ದಿವಸ ಎಷ್ಟೋ ಸಾವಿರಾರು ರೂಪಾಯಿಗಳು. ಸೊ ಹೀಗೆ ಸಹಾಯ ಮಾಡೋರು ಎಷ್ಟೊಂದು ಸಹಾಯ ಮಾಡಕ್ಕಾಗತ್ತೆ, ಎಷ್ಟು ಸಮಯ ಸಹಾಯ ಮಾಡಕ್ಕಾಗತ್ತೆ. ಸೊ ಆಮೇಲೆ ಅವರು ಫೋನೇ ಎತ್ತೋದಿಲ್ಲ. ಈಗ ನನ್ನ ಇವರು ಯಾರು ಸಹಾಯ ಮಾಡೋರು. ಹೌದು, ಹೀಗೆ ನಮ್ಮ ಜೀವನ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಅವರವರ ಕಷ್ಟದಲ್ಲೇ ಇದ್ದಾರೆ, ಅವರವರ ಪರಿಸ್ಥಿತಿಗಳೇ ಇದ್ದಾರೆ, ಎಲ್ಲರೂ ಅವರವರ ಒಂದು ಶಕ್ತಿ ಇದೆ. ಆದರೆ ಭಗವಂತನ ಶಕ್ತಿ ಅಪರಿಮಿತ ಶಕ್ತಿ. ಸೊ ಅವನು ನಮ್ಮನ್ನು ಕೈ ಬಿಡೋದು, ಕೃಷ್ಣನ ಇವತ್ತು ಕೂಡ ಕೈ ಬಿಡೋದು. ಸೊ ಅವನು ನಮ್ಮ ಜೊತೆನೇ ಇದ್ದಾನು. ಸೊ ಎನಿವೆ, ಸೊ ಈ ಪಾಯಿಂಟ್ ಇಲ್ಲಿ ವಾತ್ಸಲ್ಯ. ಪೃಥು ಮಹಾರಾಜ ನಮ್ಮ ಬಗ್ಗೆನೇ ಇದ್ರೆ ಶುದ್ಧ ಭಕ್ತರ ಬಗ್ಗೆ ಏನ್ ಹೇಳೋದು. ಕೃಷ್ಣನು ಸಹಜವಾಗಿ ಪೃಥು ಮಹಾರಾಜರು
ಅವನ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದಾರೆ ಭೂಲೋಕಕ್ಕೆ ಬಂದು ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು. ಸೊ ಭಗವಂತನು ಅವರಿಂದ ಯಾವಾಗಲೂ ಸದಾ ತೃಪ್ತನು. ಸೊ ಇಲ್ಲಿ ಆದ್ರೆ ಹೇಳ್ತಾರೆ ಅವ್ರು ಅತೃಪ್ತ ಅಂತ ಹೇಳ್ತಾರೆ ಪೃಥು ಮಹಾರಾಜರು. ಭಗವಂತ ನೋಡ್ತಾ ನೋಡ್ತಾನು ಅವ್ರಿಗೆ ಇನ್ನ ನೋಡೋ ಇದಾಗ್ತಾ ಇಲ್ಲ, ಅವ್ರಿಗೆ ಇದು ಸಿಗ್ತಾ ಇಲ್ಲ, ಈಗ ಕಣ್ಣು ಕೂಡ ಇದರಲ್ಲಿ ಕಾಣ್ತಾ ಇಲ್ಲ ಸರಿಯಾಗಿ ಅವ್ರಿಗೆ. ಈ ರೀತಿ ಅತೃಪ್ತರಾಗ್ತಾರೆ. ಇದು ದಿವ್ಯ ನೆಲೆಯಲ್ಲಿ ಅತೃಪ್ತಿ. ಇದು ಏನೋ ಭೌತಿಕವಾಗಿ ಅತೃಪ್ತಿ ಅಲ್ಲ, ಇದು ಶೋಕವಲ್ಲ, ಇದು ದಿವ್ಯದ ನೆಲೆ, ದಿವ್ಯ ನೆಲೆಯಲ್ಲಿ. ಇವ್ರು ಕೂಡ ಗೋಪಿಕೆಯರು ಕೂಡ ಇವ್ರನ್ನ ಬ್ರಹ್ಮದೇವರನ್ನೇ ದೂಷಣೆ ಮಾಡ್ತಾರೆ. ಯಾಕೆ ಅಂದ್ರೆ ಯಾಕೆ ಬ್ರಹ್ಮದೇವ್ರನ್ನ ದೂಷಣೆ ಮಾಡ್ತಾರೆ ಗೋಪಿಕೆಯರು? ಒಮ್ಮೊಮ್ಮೆ ಯಾರಾದ್ರೂ ನೆನಪಿದ್ಯಾ? ಕಣ್ಣಿಗೆ ಇದು ಕೊಟ್ಟಿದ್ದಾನೆ ಅಂತ ರೆಪ್ಪೆ ಕೊಟ್ಟಿದ್ದಾನೆ, ನಮಗೆ ರೆಪ್ಪೆ ಕೊಟ್ಬಿಟ್ಟಿದ್ದಾರೆ. ಇದು ಐಲಿಡ್ಸ್, ಕಣ್ ಮಿಟುಕಿಸ್ತಾ ಇರ್ತೀವಿ, ಆ ಟೈಮಲ್ಲಿ ಕೃಷ್ಣನ್ ನೋಡಕ್ ಆಗೋದಿಲ್ಲ ಅಂತ ಅವ್ರಿಗೆ ಬೇಸರ. ಅವ್ರಿಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ನೋಡ್ಬೇಕು. ಯಾಕಂದ್ರೆ ವೈಕುಂಠ ಲೋಕದಲ್ಲಿ ಅಲ್ಲಿ ಈ ರೀತಿಯ ಇದಿಲ್ಲ, ಅಡಚಣೆ ಇಲ್ಲ. ನೋಡ್ಬೇಕು ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು. ಆದ್ರೆ ಭೌತಿಕ ಜಗತ್ತು, ಭೌತಿಕ ದೇಹ ಏನ್ ಮಾಡೋದು? ಇದ್ರ ಬಹಳ ಅಡಚಣೆಗಳಿದೆ. ಇದು ಕಣ್ಣು ಮಿಟುಕಬೇಕಿದು. ಕಣ್ಣು ಕಂಟಿನ್ಯೂಸ್ ಆಗಿ ತೆಗೆದಿದ್ರೆ ಅಷ್ಟೇ. ಆಮೇಲೆ ಹಾಗೆ ಇನ್ನೇನೋ ಧೂಳೇನೋ ಬರುತ್ತೆ, ಇನ್ನೇನೋ ಬರುತ್ತೆ, ಆಮೇಲೆ ಕಣ್ಣು ನಾಶ ಆಗ್ಬಿಡುತ್ತೆ, ಆಮೇಲೆ ಕಣ್ಣೇ ಹೋಗ್ಬಿಡುತ್ತೆ ನಮ್ಗೆ. ಹಾಗೆ ಪಾಪ ಬ್ರಹ್ಮದೇವರು ಅದಕ್ಕೊಂದು ಈ ಯಂತ್ರಕ್ಕೆ ಒಂದು ಇದು ತಯಾರು ಮಾಡಿದ್ದಾರೆ. ಗೊತ್ತಾಗೋದಿಲ್ಲ ನಮಗೆ, ಕಣ್ಣು ಮಿಟ್ಕೋದು ಕೂಡ ಗೊತ್ತಾಗೋದು, ನನಗಂತೂ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ, ಆದ್ರೆ ಹೇಳೋದು ಆಲ್ಮೋಸ್ಟ್ ನೀವು ಅದನ್ನ ಇದು ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಅಯ್ಯೋ ಕಣ್ಣು ಮಿಟುಕ್ತಾ ಇದೆ, ಕಣ್ಣು ಕಾಣ್ತಾ ಇಲ್ಲ ಅಂತ. ಕಾಣ್ತಾನೆ ಇದೆ ನಮ್ಗೆಲ್ಲವೂ ನಮಗೆ. ಆದರೆ ಹೇಳ್ತಾರೆ ಎಷ್ಟು ಅವರು ಕೃಷ್ಣನ ಇದನ್ನು ಅವರು ನೋಡ್ತಾ ಅವರು ದಿವ್ಯ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅವರನ್ನು ಬಿಡಕ್ಕಾಗಲ್ಲ ಅವರು ಗೋಪಿಕೆಯರು. ಇದರಲ್ಲೋ ಸ್ಥಿತಿಯಲ್ಲಿ ಬ್ರಹ್ಮದೇವರನ್ನೇ ಅವರು ದೂಷಣೆ ಮಾಡ್ತಾರೆ. ಎಂತ ಬ್ರಹ್ಮ, ಎಂತ ಇವರು ಹೇಗೆ ಇವರು ಸೃಷ್ಟಿಕರ್ತ ಏನೋ ದೊಡ್ಡ ಕೆಲಸ ಮಾಡಿದ್ದಾರೆ. ಆದ್ರೆ ಈ ಸೃಷ್ಟಿ ಮಾಡುವಾಗ ಅವ್ರು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಯೋಚನೆ ಮಾಡಿ ಅದು ಕಣ್ಣು ಯಾವಾಗಲೂ ಸತ್ತವ್ ನೋಡೋ ರೀತಿಯಲ್ಲಿ ಮಾಡ್ಬೇಕಲ್ಲ. ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಅವರ ಬೈಗಳು ಬ್ರಹ್ಮದೇವರಿಗೆ ಹೇಳ್ತಾರೆ. ಗೋಪಿಕೆಯಾದ ಶುದ್ಧ ಭಕ್ತರಿಂದ ಕೂಡ ಬೈಗಳು ಸಿಗುತ್ತೆ ಒಂದೊಂದ್ಸಲ ಅಂತ ಹೇಳ್ತಾರೆ. ಸೊ ಆ ರೀತಿಯ ಉನ್ನತ ಭಕ್ತರು, ಅವರು ಉನ್ನತ ಸ್ಥಿತಿಯಲ್ಲಿದ್ದಾರೆ ಬ್ರಹ್ಮದೇವರು. ಆದ್ರೆ ಏನ್ ಮಾಡೋದು, ಒಂದೊಂದ್ಸಲ ಇದರ ದೊಡ್ಡ ಭಕ್ತರು ಅವರು ಕೂಡ ಅವ್ರಿಗೆ ಬೈಗಳು, ಯಾರಿಗೆ? ಬ್ರಹ್ಮದೇವರು. ಸೊ ಇದು ವಾತ್ಸಲ್ಯ. ಸೊ ವಾತ್ಸಲ್ಯ ಇದು ಈ ತರ ಎಷ್ಟೋ ಭಗವಂತನ ಲೀಲೆಗಳು, ಭಗವಂತನ ನಾನಾ ರೂಪಗಳಲ್ಲಿ, ರಾಮ, ನರಸಿಂಹ, ಕೃಷ್ಣ. ಸೊ ಹಲವು ನಾವು ನೆನಪು ಮಾಡ್ಕೊಳ್ಬಹುದು. ಈ ರೀತಿ ತನ್ನ ಭಕ್ತರೊಟ್ಟಿಗೆ ಭಗವಂತನ ಆತ್ಮೀಯತೆ, ವಾತ್ಸಲ್ಯ, ಭಕ್ತ ವತ್ಸಲ ಕೃಷ್ಣನ್ ಎಷ್ಟು ಭಕ್ತ ವತ್ಸಲ. ಭಗವಂತನು ತನ್ನ ಮಾತನ್ನೇ ಬಿಟ್ಬಿಡ್ತಾನೆ. ತನ್ನ ಮಾತು ಕೊಟ್ಟದ್ದೇ, ನಾನು ಭೂಮಿಯಲ್ಲಿ ಯುದ್ಧ ಮಾಡೋದಿಲ್ಲ ಅಂತ ಕೃಷ್ಣ ಹೇಳಿದ್ದು. ಆದರೆ ಭೀಷ್ಮ ಪಿತಾಮಹರ ಮೇಲೆ ಇರುವ ಭಕ್ತ ವಾತ್ಸಲ್ಯದಿಂದ ಅವರ ಮಾತನ್ನು ಎತ್ತಿಡೋದಕ್ಕೆ, ತನ್ನ ಭಕ್ತನಾದ ಅರ್ಜುನನ್ನು ರಕ್ಷಿಸೋದಕ್ಕೆ ಭಗವಂತನು ಆ ಚಕ್ರವನ್ನು ಒಂದು ಇದು ಮಾಡಿ, ಭಗವಂತ ತನ್ನ ಮಾತುಗಳನ್ನು, ತಾನು ಸತ್ಯವನ್ನೇ ನುಡಿಯೋದು. ಭಗವಂತನ ಮಾತು ಅಂದ್ರೆ ಮಾತು, ಆದ್ರೆ ಭಕ್ತರಿಗೋಸ್ಕರ ಭಗವಂತನು ಅದನ್ನು ಕೂಡ ಬಿಟ್ಬಿಡ್ತಾನೆ. ಭಕ್ತ ವಾತ್ಸಲ್ಯದಲ್ಲಿ ಭಗವಂತನು ತನ್ನ ಮಾತು ಕೂಡ ಪರವಾಗಿಲ್ಲ, ಸುಳ್ಳಾಗ್ಲಿ, ನನ್ನನ್ನು ಸುಳ್ಳುಗಾರ ಅಂತ ಹೇಳಿ ತೊಂದರೆ ಇಲ್ಲ ನನ್ನ ಅಂತ ಭಗವಂತನು. ಸೊ ಭಗವಂತನ ಈ ತರ ಎಲ್ಲ ದಿವ್ಯ ಲೀಲೆಗಳು, ದಿವ್ಯ ಚಟುವಟಿಕೆಗಳು ಕೃಷ್ಣ. ಹರೇ ಕೃಷ್ಣ. ಸೊ ಸಮಯ ಆಯ್ತು, ಇವತ್ತು ನಾನು ಇದನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ.